ಹಾಯ್ ನಮಸ್ತೆ. ಕರೆಂಟ್ ಅಫೈರ್ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ತಮಗೆಲ್ಲ ಸ್ವಾಗತ. ಎಂದಿನಂತೆ ಇಂದಿನ ಪ್ರಚಲಿತ ಸಂಗತಿ ಏನಿದೆ ಅದರ ಬಗ್ಗೆ ಒಂದಷ್ಟು ಡಿಸ್ಕಷನ್ ಅನ್ನು ಮಾಡುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿರುವಂಥದ್ದು. ಬಹಳ ಪ್ರಮುಖವಾಗಿ ಬಿಹಾರದ ಚುನಾವಣೆಯ ಫಲಿತಾಂಶ ಇವತ್ತು ಹೊರಬಿದ್ದಿದೆ. ಈ ಫಲಿತಾಂಶ ಎಲ್ಲೋ ಒಂದು ಕಡೆಯಲ್ಲಿ ಒಂದು BJPಯವರನ್ನು ದಿಗ್ಭ್ರಾಂತರನ್ನಾಗಿಸಿದರೆ ಕಾಂಗ್ರೆಸ್ಸಿಗರು ಖುಷಿ ಪಡ್ಕೊಳ್ತಾ ಇದ್ದಾರೆ. ಈ ಭಾಗದಲ್ಲಿ ನಿತೀಶ್ ಕುಮಾರ್ ಅವರು 5ನೇ ಬಾರಿಗೆ ಮುಖ್ಯಮಂತ್ರಿ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ರಾಜಕೀಯ ವಿಶ್ಲೇಷಕರು ಎಲ್ಲೋ ಒಂದು ಕಡೆಯಲ್ಲಿ ಈ ಒಂದು ಸೋಲು ಗೆಲುವಿನ ನಡುವೆ ಹಿಂದೆ ಇರತಕ್ಕಂಥ ಕಾರಣಗಳು ಏನು ಅನ್ನೋದರ ಬಗ್ಗೆ ಒಂದಷ್ಟು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ನಿತೀಶ್ ಅವರ ಈ ಒಂದು ಗೆಲುವಿನ ಮೆಟ್ಟಿಲುಗಳು ಏನು, ಅದೇ ರೀತಿಯಾಗಿ ಈ ಒಂದು ಸೋಲಿನ ಪೋಸ್ಟ್ ಮಾರ್ಟಮನ್ನು ಈಗಾಗಲೇ ಶುರು ಮಾಡಿದ್ದಾರೆ BJPಯವರು. ಇದರ ಬಗ್ಗೆ ನಾನು ಚರ್ಚೆಯನ್ನು ಮಾಡಬೇಕು. ಯಾಕಂದರೆ ಬಹಳ ಪ್ರಮುಖವಾಗಿ ಇಡೀ ದೇಶದಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಮೋದಿ ಅಲೆ ಇನ್ನೂ ಕೂಡ ಇದೆ ಅನ್ನುವಂಥ ಭ್ರಮೆ ಏನಿದೆ, ಆ ಭ್ರಮೆಯನ್ನು ಈ ಚುನಾವಣೆ ಸುಳ್ಳು ಮಾಡಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಇದರ ಬಗ್ಗೆ ಚರ್ಚೆಯನ್ನು ಮಾಡಬೇಕು. 3 ವಿಶೇಷ ಅತಿಥಿಗಳು ನನ್ನೊಂದಿಗಿದ್ದಾರೆ. ಮೊದಲನೇದಾಗಿ ಎಲ್ಲ ವಿಚಾರಗಳ ಬಗ್ಗೆ ಅಧಿಕಾರಯುತವಾಗಿ ಮಾತನಾಡಬಲ್ಲಂಥ ರಾಜಕೀಯ ವಿಶ್ಲೇಷಕರಾಗಿ ಶ್ರೀರಾಜ್ ಗುಡಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತೇನೆ. ಸರ್ ನಮಸ್ತೆ. ನಮಸ್ಕಾರ. ಕಾಂಗ್ರೆಸ್ನಿಂದ ದೀಪಕ್ ಕುಮಾರ್ ನಾವುಂದ್ ಅವರಿದ್ದಾರೆ, BJPಯಿಂದ ಕಿಶನ್ ಶೆಟ್ಟಿ ಇದ್ದಾರೆ. ಇಬ್ಬರನ್ನು ಕೂಡ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾರೆ. ಇಬ್ಬರು ಕೂಡ ನಮಸ್ತೆ. ಮೊದಲು ನಾನು ದೀಪಕ್ ಅವರಲ್ಲಿ ಕೇಳಬೇಕು, ಈ ಒಂದು BJPಯ ಸೋಲು ಏನಿದೆ, ಈ ಸೋಲನ್ನು ನಿಮ್ಮ ಪಕ್ಷ ಯಾವ ರೀತಿ ವಿಶ್ಲೇಷಣೆ ಮಾಡುತ್ತೆ? ಖಂಡಿತವಾಗಿ ಇದು ಸೆಕ್ಯುಲರ್ ವೋಟ್ ಏನು ಒಂದು ಕಡೆ ಸೆಕ್ಯುಲರ್ ವೋಟ್ ಇದಾದ ಪರಿಣಾಮವಾಗಿ ಇದು ಚುನಾವಣೆ ಫಲಿತಾಂಶ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ನಾವು ಲಾಸ್ಟ್ ಟೈಮ್ ಬಿಹಾರವನ್ನು ಕಳ್ಕೊಂಡಿದ್ದು ಕೂಡ ಹಾಗೆ ಸೆಕ್ಯುಲರ್ ವೋಟ್ ಡಿವೈಡ್ ಆಗ್ತಾ ಇತ್ತು. ಈ ಬಾರಿ ಅದನ್ನು ಅಂಥ ಮತವನ್ನೆಲ್ಲ ಕಾಂಗ್ರೆಸ್ ಮತ್ತು ನಮ್ಮ ಮಹಾಗಠಬಂಧನ ಮಹಾಮೈತ್ರಿ ಏನಿದೆ RJD ಮತ್ತು ಅಂದ್ರೆ ಸೆಕ್ಯುಲರ್ ವೋಟ್ಗಳಿಗೆ ಸರಿಸಮಾನವಾಗಿ ಕೋಮುವಾದಿಗಳಿದ್ದಾರೆ ಅಂತ ತಾವು ಹೇಳ್ತಾ ಇದ್ದೀರಾ? ಸರಿಸಮಾನವಾಗಿ ರಿಸಲ್ಟ್ ಬರಲಿಲ್ಲ. 2/3 ಮೆಜಾರಿಟಿ ಆಯಿತು. ಆಲ್ಮೋಸ್ಟ್ ನಿಯರ್ ಟು 2/3 ಮೆಜಾರಿಟಿ ಆಯ್ತು ಇಲ್ಲಿ. ಈಗ ಸರಿಸಮಾನ ಹೇಳ್ತಕ್ಕಂಥ ಪ್ರಶ್ನೆಯೇ ಇಲ್ಲ. ಈಗ 240ರಲ್ಲಿ ನಾವು 179 ಸ್ಥಾನವನ್ನು ಗೆದ್ಕೊಂಡಿದ್ದು. ಈಗ ನಮ್ಮ ಹತ್ತಿರಕ್ಕೂ ಕೂಡ ಬರಲಿಲ್ಲ ಈ ಮತಗಳು. ಅದರಲ್ಲೂ ಕೂಡ ಆ ಕೋಮುವಾದಿ ಮತಗಳು ನೀವು ಹೇಳ್ತಾ ಇದ್ದೀರಿ, ಆ ಮತಗಳೊಟ್ಟಿಗೆ ಕೂಡ ಮತ್ತೆ ಇದು ರಾಮ್ ವಿಲಾಸ್ ಪಾಸ್ವಾನ್ ಮತ್ತೆ ಇವರದ್ದು ಜಿತಿನ್ ರಾಮ್ ಮಾಂಜಿ ಅವರ ಮತಗಳು ಕೂಡ ಸೇರ್ಕೊಂಡಿದ್ದೇವೆ. ಅಷ್ಟಾಗಿಯೂ ಕೂಡ ಇವರು ಬಂದಿದ್ದಷ್ಟಕ್ಕೆ ಮಾತ್ರ, ಅವರ ಎಲ್ಲ ಮತ ಕ್ರೋಢೀಕೃತ ಆಗಿ ಕೂಡ ಬಂದಿದ್ದಷ್ಟಕ್ಕೆ ಮಾತ್ರ. ಕಳೆದ ರಿಸಲ್ಟ್ಗಿಂತ ಈ ಬಾರಿ ಕೆಳಗೆ ಬಿದ್ದಿದ್ದಾರೆ. ಮತ್ತು ಖಂಡಿತವಾಗಿ ಕಳೆದ ಬಾರಿ ರಿಸಲ್ಟ್ಗಿಂತ ಯಾವುದು ನೀವು ಕಳೆದ ಬಾರಿ ಲೋಕಸಭೆ ಚುನಾವಣೆ ಲೋಕಸಭೆ ಅಲ್ಲ ವಿಧಾನಸಭೆಯ ಬಗ್ಗೆ ಹೇಳ್ತಾ ಇದ್ದೀನಿ. ವಿಧಾನಸಭೆಯಿಂದ ಕೂಡ ಈ ಬಾರಿಯ ವಿಧಾನಸಭೆಯಲ್ಲಿ BJPಯ ಕಡಿಮೆ ಒಂದು ಸಾಧನೆ ಏನಿದೆ ಒಂದು ವಿಷಯ ಅಂದ್ರೆ, ಅವರು ಕಳೆದ ಬಾರಿ ಕೂಡ ಅವ್ರೇನು ಗೆದ್ದಿದ್ದಲ್ಲ, ಅವರೇನೋ 90+ ಏನು ತಗೊಂಡಿದ್ರು, ಅದು ಕೂಡ ನಿತೀಶ್ ಕುಮಾರ್ ಅವರ ಪಕ್ಷದ ಕೃಪೆಯಿಂದ ಇವ್ರು ಪಡ್ಕೊಂಡಿದ್ದು ಸೀಟ್ಗಳು. ಈ ಬಾರಿ ಅವರು ಸಿಗ್ಲಿಲ್ಲ ಇವರಿಗೆ. ಅದರ ಪರಿಣಾಮವಾಗಿ ಇವರು 40+ ಬಂದ್ರು ಬಿಟ್ರೆ ಇವರ ಕೆಪಾಸಿಟಿ ಅಷ್ಟೇ 40+ ಇವರ ಏನು ಬಿಹಾರದಲ್ಲಿ BJPಯ ಇದು ಅಸ್ತಿತ್ವ ಅಷ್ಟಕ್ಕೆ ಮಾತ್ರ ಸೀಮಿತ. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮಾತ್ರ ದೇಶದ ಹಿತದೃಷ್ಟಿಯಿಂದ ಇವರು ಏನು ಆ ರೀತಿಯ ಕ್ಯಾಂಪೇನಿಂಗ್ ಮಾಡಿದ್ರು. ಅದರ ಸಲುವಾಗಿ ಇವರಿಗೆ ಅಲ್ಲಿ ಬಿದ್ದಿದ್ದು ಕೂಡ ಕೇವಲ 21 ಸೀಟನ್ನು ಗೆದ್ದರು. ಅದರ ಕೇವಲ 31% ಮಾತ್ರ ವೋಟಿಂಗ್ ಆಯ್ತು ಇವರಿಗೆ. ಆವಾಗ ಕೂಡ ನಮ್ಮ ಈ ಎಲ್ಲ ಮತಗಳು ವಿಭಜನೆ ಆದ ಪರಿಣಾಮವಾಗಿ ಸರಿ ಇದಿಷ್ಟು BJPಯ ಕಥೆ ಆಯಿತು. ಕಾಂಗ್ರೆಸ್ಸಿನ ಕಥೆಗೆ ಬರೋಣ. ಇಂದಿರಾ ಗಾಂಧಿಯವರ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರನ್ನ ಹೇಗಾದರೂ ಮಾಡಿ ಸೋಲಿಸಬೇಕು ಅಂತ ಹೇಳಿ ಸಣ್ಣ ಪುಟ್ಟ ಪಕ್ಷಗಳೆಲ್ಲ ಸೇರಿಕೊಂಡು ಒಂದಷ್ಟು ಹೋರಾಟವನ್ನು ಮಾಡ್ತಾ ಇದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇವತ್ತು ನರೇಂದ್ರ ಮೋದಿ ಅವರ ವಿರುದ್ಧ ಅದೇ ರೀತಿಯ ಹೋರಾಟ ನಡೀತಾ ಇದೆಯಾ? ಕಾಂಗ್ರೆಸ್ಗೆ ಆ ದುರ್ದಿನಗಳನ್ನ ಕಾಣೋದಕ್ಕೆ ಬಂದಿದೆಯಾ? ಬಿಹಾರದಲ್ಲಿ ಬೇರೆ ಎಲ್ಲ ಪಕ್ಷಗಳೊಂದಿಗೆ ಸೇರ್ಕೊಂಡು ನಾವು ಕೂಡ ಒಂದು ಹೋರಾಟ ಮಾಡ್ತಾ ಇದೀವಿ ಅನ್ನೋದು. ಸ್ವತಂತ್ರ ಅಸ್ತಿತ್ವವನ್ನು ಯಾಕೆ ಕಂಡುಕೊಳ್ಳಿಲ್ಲ? ಸ್ವತಂತ್ರ ಅಸ್ತಿತ್ವ ಅಲ್ಲ, ಈ ಬಾರಿ ನಮಗೆ ಫಸ್ಟ್ ಪ್ರಿಯಾರಿಟಿ ನಮ್ಮನ್ನ ನಾವು ಪ್ರೊಜೆಕ್ಟ್ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚು BJPಯನ್ನ ಈ ದೇಶದಲ್ಲಿ ಒಂದು ಬ್ರೇಕ್ ಹಾಕಬೇಕಿತ್ತು. ಆ ಬ್ರೇಕ್ ಹಾಕುವ ಸಲುವಾಗಿ ಈ ಬಾರಿ ನಮ್ಮ ಫಸ್ಟ್ ಪ್ರಿಯಾರಿಟಿ, ನಾವು ಬಿ ಫ್ರಾಂಕ್ ಒಪ್ಕೊಳ್ತೇವೆ ಕೂಡ. ನಮ್ಮ ಫಸ್ಟ್ ಪ್ರಿಯಾರಿಟಿ ಇದ್ದಿದ್ದು ನಮಗೆ ಬೇರೆ ಯಾವುದು ಇರಲಿಲ್ಲ. ನಮಗೆ ಫಸ್ಟ್ ಪ್ರಿಯಾರಿಟಿ ಇದ್ದಿದ್ದು BJPಯನ್ನ ಈ ದೇಶದಲ್ಲಿ ಬ್ರೇಕ್ ಹಾಕಬೇಕಿತ್ತು. ಅದರ ಸಲುವಾಗಿ ನಾವು ಕೆಲವೊಂದು ಕಾಂಪ್ರಮೈಸಿಗೆ ನಮ್ಮ ಪಕ್ಷ ಒಪ್ಪಿಕೊಂಡಿದೆ. ಅನಿವಾರ್ಯವಾಗಿ ಒಗ್ಗಿಕೊಳ್ಳಲೇಬೇಕಾದ ಪರಿಸ್ಥಿತಿ ಕೂಡ ಕಾಂಗ್ರೆಸ್ ಮುಂದಿದ್ದಿತ್ತು. ಖಂಡಿತವಾಗಿ ಅದನ್ನಿಲ್ಲ ಅಂತಕ್ಕಂಥದ್ದನ್ನೆಲ್ಲ ಈಗ ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ. ಖಂಡಿತವಾಗಿ ಕಾಂಗ್ರೆಸ್ಗೆ BJP ಓಟಕ್ಕೆ ಬ್ರೇಕ್ ಹಾಕುವ ಸಲುವಾಗಿ ಇಂಥ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಯ್ತು ಬಿಟ್ರೆ ಮತ್ತೇನಿರಲಿಲ್ಲ. ನಾವು ಕಳೆದ ಬಾರಿಗೆ ನಾವು ಕೇವಲ 4 ಸ್ವತಂತ್ರವಾಗಿ ಸ್ಪರ್ಧೆ, ಕೇವಲ ನಾವು UPA ಗೌರ್ಮೆಂಟ್ ಇರುವಾಗಲೂ ಕೂಡ ನಮ್ದು ಬಂದಿದ್ದು ಕೇವಲ 4 ಜನ ಶಾಸಕರ ಮಾತ್ರ ಗೆಲ್ಲಿಸಲಿಕ್ಕೆ ಸಾಧ್ಯ ಆಯಿತು. ಈಗ ನಾವು 41 ಸ್ಥಾನದಲ್ಲಿ ಸ್ಪರ್ಧೆಯನ್ನು ಮಾಡಿದೆ. 27 ಸ್ಥಾನವನ್ನು ಕಾಂಗ್ರೆಸ್ ಗೆದ್ದುಕೊಂಡಿದೆ. ತುಂಬಾ ನಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ತುಂಬಾ ತೃಪ್ತಿ ಇದೆ. ಓಕೆ, ನಾನು ಕಿಶನ್ ಅವರಲ್ಲಿ ಕೇಳಬೇಕು. ಅವರು 41 ಸ್ಥಾನದಲ್ಲಿ ಕಾಂಗ್ರೆಸ್ ಎಲ್ಲೊಂದು ಕಡೆ 41 ಸ್ಥಾನದಲ್ಲಿ ಸ್ಪರ್ಧಿಸಿರುವಂಥದ್ದು 27 ಸ್ಥಾನದಲ್ಲಿ ಗೆದ್ದಿದ್ದಾರೆ. ಅಂದ್ರೆ ಅರ್ಧಕ್ಕಿಂತಲೂ ಹೆಚ್ಚಿನ ಒಂದು ಸ್ಥಾನಗಳಲ್ಲಿ ಗೆದ್ದುಕೊಂಡಿದ್ದಾರೆ. ನಿಮ್ಮ ಪರಿಸ್ಥಿತಿ ಹೇಗಿದೆ ಅಂದರೆ, ನೀವು ಸ್ಪರ್ಧಿಸಿರುವಂಥದ್ದು 160 ಸ್ಥಾನಗಳಲ್ಲಿ 53 ಸ್ಥಾನಗಳನ್ನು ಮಾತ್ರ ಗೆದ್ದುಕೊಳ್ಳೋದು ನಿಮಗೆ ಸಾಧ್ಯ ಆಗಿದೆ. ಎಲ್ಲಿ ಹೋಯ್ತು ನಿಮ್ಮ ಹೆಲಿಕಾಪ್ಟರ್ ಪ್ರಚಾರದಲ್ಲಿ? ನೀವು ಸೋತ್ರ? ಮನೆ ಪ್ರಚಾರ ಆಗಲಿಲ್ವಾ?
ಅಥವಾ ಎಲ್ಲಿ ಒಂದು ನರೇಂದ್ರ ಮೋದಿಯವರ ಅಲೆ ಇದೆ ಅನ್ನುವಂಥ ಆ ಭ್ರಮೆ ಇನ್ನಾದರೂ ಬಿಜೆಪಿಗೆ ಇಳಿದಿದೆಯೋ ಹೇಗೆ? ಇಲ್ಲಿ ಒಂದು ಸ್ಪಷ್ಟ ಏನಿದೆ ಅಂತ ಹೇಳಿದರೆ, ಈಗಾಗಲೇ ನೀವೇ ಹೇಳಿದ್ರಿ, ಒಂದು ಟೈಮಲ್ಲಿ ಇಂದಿರಾ ಗಾಂಧಿಯನ್ನು ಸೋಲಿಸಲಿಕ್ಕೆ ಎಲ್ಲ ಸಣ್ಣ ಪುಟ್ಟ ಪಕ್ಷಗಳು ಇಡೀ ದೇಶದಲ್ಲಿ ಒಟ್ಟಾಗಿ ಅವರನ್ನು ಸೋಲಿಸುವಂಥ ಅನಿವಾರ್ಯತೆ. ಇವತ್ತು ಬಿ ಜೆ ಪಿ ಕಾಂಗ್ರೆಸ್ಗಿಂತಲೂ ಬಲಿಷ್ಠವಾಗಿ ನಿಂತಿದೆ. ಅಂದಿನ 80-70 ದಶಕದ ಕಾಂಗ್ರೆಸ್ ಏನಿತ್ತು ಅದಕ್ಕಿಂತಲೂ ಬಲಿಷ್ಠವಾಗಿ ಬಿಜೆಪಿ ಇವತ್ತು ನಿಂತಿದೆ. ಅದು ಇಲ್ಲ ಅಂತ ಈಗ ಸಾಬೀತಾಯ್ತು. ಒಂದು ಸ್ಪಷ್ಟ, ಖಂಡಿತ ಇಲ್ಲ, ಒಂದು ಸ್ಪಷ್ಟ ನೀವು ಇಲ್ಲಿ ತಿಳ್ಕೊಳ್ಬೇಕು ಶ್ರೀಕಾಂತ್ ಅವರೇ. ವೋಟ್ ಶೇರಿಂಗ್ ಏನಿದೆ ಮೊನ್ನೆ ಲೋಕಸಭಾದಲ್ಲಿ ಏನಿತ್ತು ಬಿಜೆಪಿದು, ಅದು ಇವತ್ತಿಗೂ ಇದೆ. ಇವತ್ತು ನಿಮಗೆ ಫೈನಲ್ ರಿಸಲ್ಟ್ಸ್ ಬಂದಾಗ ಸ್ಟ್ಯಾಟಿಸ್ಟಿಕ್ಸ್ ನಾನು ಆವಾಗ ಸಂಜೆವರೆಗೆ ನೋಡುವಾಗ ಕೂಡ ಅಷ್ಟೇ ಇದೆ. ಎಬೋ 33, ಮೊನ್ನೆ 32 ಇತ್ತು, ಇವತ್ತು ಎಬೋ 33 ಇತ್ತು ಫಸ್ಟ್ ಎಲ್ಲ ಕ್ಯಾಲ್ಕುಲೇಷನ್ಸ್ ಬರುವಾಗ. ಇಲ್ಲಿ ಏನಾಗಿದೆ, ಇವರು ಹೇಳಿದರು ಏನಂತ ಹೇಳಿದ್ರೆ, ಪ್ರೀವಿಯಸ್ಲಿ ನಾವು ನಿತೀಶ್ ಕುಮಾರ್ನ ಡಿಪೆಂಡ್ ಆಗಿತ್ತು ಅಂತ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಫಲಿತಾಂಶ ಹೇಗೆ ಬಂದಿದೆ ಬಿಜೆಪಿಗೆ ಅಂತ ಸ್ಪಷ್ಟ ಇಡೀ ದೇಶದವರಿಗೆ ಗೊತ್ತಿದೆ, ಬಿಹಾರದಲ್ಲಿ ಏನಾಗಿದೆ ಅಂತ. ಒಂದು ಹಾಗಾಗಿ ಬಿಜೆಪಿ ಅಸ್ತಿತ್ವ ಅಲ್ಲಿ ಏನಿದೆ ಅಂತಲೂ ಗೊತ್ತಿದೆ. ಆದರೆ ಇವರು ಏನು ಹೇಳಿದರು, ಇವತ್ತು 40ರಲ್ಲಿ 27 ಬಂದಿದೆ, ಅದು ಪ್ಯೂರ್ಲಿ ನಿತೀಶ್ ಕುಮಾರ್ ಬ್ಯಾಂಕ್ ಇವರು ಬಂದದಲ್ಲ, ಇವ್ರದ್ದು ಇಲ್ಲದಿದ್ದರೆ ಇವ್ರದ್ದು ಎಲ್ಲಿದೆ? ಮತ್ತೆ ಇವರೆಲ್ಲ ಪಾರ್ಟಿಗಳು ಮೈತ್ರಿ ಮಾಡ್ಕೊಂಡು ಬಂದದ್ದು. ಒಂದು ಸ್ಪಷ್ಟ ಇಲ್ಲಿ ಬಿಜೆಪಿ ವರ್ಸಸ್ ಆಲ್ ಇತ್ತು. ಏನಾಗಿದೆ ಅಂತ ಹೇಳಿದರೆ, ಬಿ ಜೆ ಪಿಯವರು 165 ಸೀಟ್ ಫೈಟ್ ಮಾಡಿದರು, ಮತ್ತೆ ಕೊಟ್ಟದ್ದು ಜೀತರಾಜ್ ಮಾಂಜಿ ಅಂತ ಹೇಳಿದ್ರು ಅವರು. ಅವ್ರದ್ದೆಲ್ಲ ಹೊಸ ಪಕ್ಷ ಎಕ್ಸಿಸ್ಟೆನ್ಸ್ ಈಗ ಜಸ್ಟ್ ಈ ಚುನಾವಣೆಯಲ್ಲಿ ಟೆಸ್ಟ್ ಆಗಿರಬೇಕಂತದ್ದು ಬಿಟ್ಟರೆ, ನಮ್ಮ LIJ ಇವರಾಗೆ ಎಸ್ಟಾಬ್ಲಿಷ್ ಆಗಿ ರೂಲ್ ಮಾಡಿದಲ್ಲ. ಕಾಂಗ್ರೆಸ್ 35 ವರ್ಷ ರೂಲ್ ಮಾಡಿತ್ತಲ್ಲಿ, ಲಾಲು ಪಕ್ಷ ರೂಲ್ ಮಾಡಿತ್ತು, ನಿತೀಶ್ ಅವರದ್ದು ಪಕ್ಷ ಕೂಡ ರೂಲ್ ಮಾಡಿದೆ. ಹಾಗಾಗಿ ಅಲ್ಲಿ ಬಂದಂಥ ಫಲಿತಾಂಶ ಇವತ್ತು ನೋಡಿ ಮಿಕ್ಸ್ಡ್ ಬಂದಿದೆ. ಏನು ಅಂತ ಹೇಳಿದರೆ, ಇವತ್ತು 71 ಸೀಟ್ JDUಗೆ ಬಂದದ್ದು. ಆ ನಿತೀಶ್ ಕುಮಾರ್ ಅವರು ಮತ್ತು ನಾವು ಜಂಟಿಯಾಗಿ 8.5 ವರ್ಷ ಆಡಳಿತ ಮಾಡಿದ್ದೇವೆ. ಸ್ಪಷ್ಟವಾಗಿ ನಾವು ಅವರಿಗೆ ಬೆಂಬಲ ಕೊಟ್ಟು ಮಾಡಿರುವಂಥದ್ದು. ನಿತೀಶ್ ಕುಮಾರ್ ನಮ್ಮ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ನಾವೇ ಪ್ರಾಜೆಕ್ಟ್ ಮಾಡಿರುವಂಥ ಒಂದು ಸಂದರ್ಭ ಇತ್ತು. ಹಾಗಾಗಿ ಆ ಡೆವಲಪ್ಮೆಂಟ್ ಕೆಲಸ ಬಿಜೆಪಿ ಒಟ್ಟಿಗೆ ಏನು ಮಾಡಿ ಅನಿವಾರ್ಯ ಆಗಿತ್ತು ಆ ಕಾಲದಲ್ಲಿ. ಅನಿವಾರ್ಯ ಅಲ್ಲ, ನಾನು ಅದನ್ನು ಹೇಳ್ತಾ ಇರೋದು. ಒಂದು ನೀವು ನಿತೀಶ್ ಕುಮಾರನ್ನ ಮಾಡ್ಕೊಳ್ಳಿ. ಇಲ್ಲಿ ಒಂದು ಸ್ಪಷ್ಟತೆ, ಇಲ್ಲಿ ಒಂದು ಸ್ಪಷ್ಟತೆ ನಿಮ್ಗೆ ಇರಬೇಕು. ವಿದೌಟ್ ನಿತೀಶ್ ಕುಮಾರ್ ಮೊನ್ನೆ ನಾವು ಬಿಹಾರದಲ್ಲಿ 40ಕ್ಕಿಂತ ಮೇಲೆ ಸೀಟ್ ಗೆದ್ದದ್ದು, ಇದು ಸ್ಪಷ್ಟ ತಿಳ್ಕೊಳ್ಳಿ ನೀವು. ಲೋಕಸಭೆಗೆ NDA ಆಗಿ ನಾವು LIS ಅಲ್ಲಿ ಬಂದದ್ದು ಲೋಕಸಭೆಗೆ ಮೊನ್ನೆ ಬಿಹಾರದಲ್ಲಿ. ಅದೇ ನಾನು ಹೇಳ್ತಾ ಇರೋದು. ಏನು ಅಂತ ಹೇಳಿದ್ರೆ, ವಿದೌಟ್ ನಿತೀಶ್ ಕುಮಾರ್, ಇವತ್ತು ಬಿಜೆಪಿಯ ವೋಟ್ ಶೇರ್ ಏನಿದೆ, ನಿತೀಶ್ ಕುಮಾರ್ ಕೂಡ ನಮ್ಮ ಬೆಂಬಲದಲ್ಲೇ ಅವರಿಗೆ 110 ಸೀಟ್ ಬಂದಿತ್ತು. ಇವತ್ತು ಅವ್ರದ್ದು ಸ್ವತಂತ್ರ ಆಗಿ ಅವ್ರು ಹೋದಾಗ ಇವರೊಂದಿಗೆ ಲಾಲುದು ಮತ್ತೆ ಕಾಂಗ್ರೆಸ್ ಎಲ್ಲ ಇವರೇನೇ ಹೇಳಿದ್ರು ನೋಡಿ, ಬಿಜೆಪಿ ವರ್ಸಸ್ ಆಲ್ ಬಂದಾಗ ನಮಗೆ 51% ಬೇಕು ಶೇರ್, ವೋಟ್ ಶೇರ್. ಇಲ್ಲದಿದ್ರೆ ನಾವು 35% ಏನಿತ್ತು ಅಲ್ಲಿ 100% ನಾವು ಸ್ವೀಪ್ ಮಾಡ್ತಿದ್ವಿ. ಎಲ್ಲ ಅವರಲ್ಲಿ ಕೇಳಬೇಕು, ಈ ಇಡೀ ಚುನಾವಣೆಯಲ್ಲಿ ಗೆದ್ದಿರೋದು ನಿತೀಶು ಅಲ್ಲ, ಕಾಂಗ್ರೆಸ್ ಅಲ್ಲ, ಯಾರು ಅಲ್ಲ, ಇದರಲ್ಲಿ ಗೆದ್ದಿರೋದು ಲಾಲು ಪ್ರಸಾದ್ ಯಾದವ್. ಲಾಲು ಪ್ರಸಾದ್ ಯಾದವ್ ಅವರು 80 ಸೀಟ್ಗಳಲ್ಲಿ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸುವುದರಲ್ಲಿ ಸಫಲರಾಗಿದ್ದಾರೆ. ನಿಮ್ಗೆ ಅನಿಸ್ತಾ ಇದೆಯಾ ಲಾಲು ಶಕೆ ಮತ್ತೆ ಪ್ರಾರಂಭ ಆಗ್ತಾ ಇದೆ? ಲಾಲು ಶಕೆ ಮತ್ತೆ ಪ್ರಾರಂಭ ಆಗೋದಕ್ಕೆ ಇದೆ ಅಂತ ಅನ್ನೋದಕ್ಕಿಂತ ಮುಖ್ಯವಾಗಿ ಬಿಹಾರದಲ್ಲಿ ಯಾರ ಗೆಲುವು ಯಾರ ಸೋಲು ಅನ್ನೋದು ಇಲ್ಲ ಮುಖ್ಯ. ಇದು ಖಂಡಿತವಾಗಿ ಯಾರ ಗೆಲುವು ಅಂತ ಹೇಳೋದಕ್ಕಿಂತಲೂ ಮುಖ್ಯವಾಗಿ ನರೇಂದ್ರ ಮೋದಿ ಅವರ ಸೋಲು ಅಂತ ನೇರವಾಗಿ ಹೇಳಬಹುದು. ಇಲ್ಲಿ ಒಂದನೇ ಪರಿಸ್ಥಿತಿ. ಎರಡನೇ ಪರಿಸ್ಥಿತಿ ಕಾಂಗ್ರೆಸ್ ಇಂದು. ಪಕ್ಕದ ಮನೆಯಲ್ಲಿ ಮಗು ಹುಟ್ಟಿದ್ರೆ ಇವ್ರ ಮನೆಯಿಂದ ಸ್ವೀಟ್ ಹಂಚಿದ್ರಂತೆ, ಹಾಗಾಗಿದೆ ಅವ್ರ ಪರಿಸ್ಥಿತಿ. ಕಾಂಗ್ರೆಸ್ಸಿಗೆ ತನ್ನದೇ ಆದಂತಹ ಸ್ವತಂತ್ರ ಎಕ್ಸಿಸ್ಟೆನ್ಸೇ ಇರಲಿಲ್ಲ ಎಲ್ಲೂ ಕೂಡ. ಇವತ್ತಿಗೂ ಬಿಹಾರದಲ್ಲಿ ಅದರದೇ ಆದಂತಹ ಎಕ್ಸಿಸ್ಟೆನ್ಸ್ ಇಲ್ಲ ಅದರಲ್ಲಿ. ಸೊ ಎಲ್ಲೋ ಒಂದು ಕಡೆ ಯಾರದ ಟ್ರೆಂಡ್ ಇದೆಯೋ ಆ ಟ್ರೆಂಡ್ ಜೊತೆ ಅವ್ರು ಹೋಗ್ತಾ ಇದ್ದಾರೆ, ಹೊರತಾಗಿ ಬೇರೆ ಏನೂ ಇಲ್ಲ ಅಲ್ಲಿ. ಅದು ಇತ್ತೀಚಿನ ಬೆಳವಣಿಗೆ. ಹೌದು ಹೌದು. ಒಂದು. ಮೂರನೇ ಸಂಗತಿ ಬಹಳ ಪ್ರಮುಖವಾಗಿ ಹೇಳ್ಬೇಕಾದಂಥದ್ದು, ಇದು ಜಾತ್ಯತೀತ ಶಕ್ತಿಗಳ ಗೆಲುವು ಅನ್ನುವಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಖಂಡಿತವಾಗಿಯೂ ಅಲ್ಲ. ಅಕಸ್ಮಾತ್ ಲಾಲು ಇಸ್ ಅ ಮ್ಯಾನ್ ಆಫ್ ದಿ ಮ್ಯಾಚ್ ಅಂತ ಇವತ್ತು ಘೋಷಣೆ ಮಾಡುವಂಥ ಪ್ರಸಂಗದಲ್ಲಿ ಖಂಡಿತವಾಗಿಯೂ ಅದನ್ನು ನಾನು ಜಾತ್ಯತೀತ ಶಕ್ತಿಗಳ ಗೆಲುವು ಅನ್ನೋದನ್ನು ಹೇಳೋದಕ್ಕೆ ನಾನು ಹಿಂಜರಿತೇನೆ, ಪಾಸಿಟಿವ್ ಆಗಿ ಹಿಂಜರಿತೇನೆ ನಾನು. ಯಾಕೆ ಅಂತಂದರೆ, ಲಾಲು ಯಾದವ್ ತನ್ನ ಎಂಟೈರ್ ರಾಜಕಾರಣವನ್ನ ಯಾದವ್ ಜಾತಿಯ ಸುತ್ತಮುತ್ತಲಾಗಿನೇ ಬೆಳೆಸ್ಕೊಂಡು ಬಂದ್ರೆ ಹೊರತಾಗಿ ಯಾದವ ಕಮ್ಯುನಿಟಿಯಿಂದ ಹೊರಗಡೆ ರಾಜಕಾರಣವನ್ನು ಮಾಡಲಿಲ್ಲ ಅವರು. ಸೊ ಇಂತಹ ಸಂದರ್ಭದಲ್ಲಿ ಮತ್ತೆ ಒಂದು ಮತ ಕ್ರೋಢೀಕರಣ, ಮತ ಬ್ಯಾಂಕ್ಗಳ ಕ್ರಿಯೇಷನ್ಸ್ ಏನಿದೆಯೋ ಅದು ಈ ಒಂದು ಚುನಾವಣೆಯಲ್ಲಿ ಆಗ್ತಾ ಹೋಗ್ತಾ ಇದೆ. ಹೇಗೆ ಈ ಹಿಂದೆ ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚೆ ಗುಜರಾತ್ಗೆ ನರೇಂದ್ರ ಮೋದಿ ಒಬ್ಬ ಪ್ರಮುಖ ವ್ಯಕ್ತಿಯಾಗಿದ್ರು, ಗುಜರಾತ್ ನರೇಂದ್ರ ಮೋದಿಯೇ ಒಂದಾಗಿದ್ರು, ಹಾಗೆ ಬಿಹಾರದಲ್ಲಿ ನಿತೀಶ್ ಕುಮಾರ್. ಹೌದು. ಈ ಒಂದು ಸತ್ಯವನ್ನ, ಅಭಿವೃದ್ಧಿಯ ಮಾಡೆಲ್. ಹೌದು, ಈ ಒಂದು ಸತ್ಯವನ್ನ ಒಪ್ಕೊಳ್ಳಿಲ್ಲ. ಹೌದಾ? ಒಂದು ಈ ದೇಶದಲ್ಲಿ ಒಬ್ಬನೇ ಒಬ್ಬ, ಇಡೀ ದೇಶಕ್ಕೆ ಒಬ್ಬನೇ ಒಬ್ಬ ನಾಯಕ ಅನ್ನುವಂಥ ಪರಿಸ್ಥಿತಿ ಮುಗಿದೋಗಿದೆ. ನಮ್ಮದೇ ಆದಂತಹ ಸ್ವತಂತ್ರ, ಅವರದೇ ಆದಂತಹ ಒಂದು ಇಂಡಿಪೆಂಡೆಂಟ್, ಆ ಒಂದು ಕ್ಷೇತ್ರೀಯ ನಾಯಕರ ಯುಗ ಬಹಳ ಹಿಂದೆ ಪ್ರಾರಂಭವಾಗಿತ್ತು ಮತ್ತು ಇದು ಒಂದು ಮ್ಯಾಚ್ಯೂರ್ಡ್ ಪರಿಸ್ಥಿತಿಯನ್ನು
ತಲುಪಿದೆ ಆಲ್ರೆಡಿ. ಈ ಶಿವರಾಜ್ ಸಿಂಗ್ ಚೌಹಾಣ್ ಇರ್ಬೋದು ಅಥವಾ ನಮ್ಮ ರಮಣ್ ಸಿಂಗ್ ಛತ್ತೀಸ್ಗಢದಲ್ಲಿ, ಸೊ ಈ ರೀತಿ ಆದಂಥವ್ರು ಅವ್ರದ್ದೇ ಆದಂಥ ಒಂದು ಚರಿಷ್ಮಾ ಆ ಒಂದು ಭಾಗದಲ್ಲಿ ಇದ್ದುವಂಥದ್ದು. ಅದೇ ರೀತಿಯಾಗಿ ನಿತೀಶ್ ಕುಮಾರ್ ಕೂಡ ಬಿಹಾರದ ಒಬ್ಬ ಚಾಂಪಿಯನ್. ಸೊ ಬಿಹಾರ್ ಮತ್ತು ನಿತೀಶ್ ಯು ಕ್ಯಾನಾಟ್ ಸಪ್ರೇಟ್. ಸೊ ಅವರಿಬ್ಬರನ್ನು ಸಪ್ರೇಟ್ ಮಾಡುವಂತ ಸಂದರ್ಭ ಇಲ್ಲಿಲ್ಲ. ಸೊ ಈ ಒಂದು ಪರಿಸ್ಥಿತಿ ಈ ರೀತಿ ಒಬ್ಬ ಅಧಿಕಾರದಲ್ಲಿ ಹೆಚ್ಚು ಸಮಯ ಇದ್ರೆ ಆತನ ಪರವಾಗಿ ಒಂದು ಆತನ ವಿರುದ್ಧವಾಗಿ ಅಧಿಕಾರ ವಿರೋಧಿ ಅಲೆ ಅಂತ ಖಂಡಿತ ಇದು ಯಾಕೆ ಈ ಬಾರಿ ನಿತೀಶ್ ಅಧಿಕಾರ ವಿರೋಧಿ ಅಲೆ ನಿತೀಶ್ನ ಅವರ ವಿರುದ್ಧವಾಗಿ ವೋಟ್ ಆಲ್ರೆಡಿ ಮಾಡಿಬಿಟ್ಟಿದೆ ಲೋಕಸಭೆಯಲ್ಲಿ ಆಗಿ ಹೋಗಿದೆ. ಈಗ ಪರಿಸ್ಥಿತಿ ಬಂದಿರುವಂತದ್ದು ಆ ನಿತೀಶ್ ವರ್ಸಸ್ ಮಾಂಝಿ ಆ ಒಂದು ಪರಿಸ್ಥಿತಿ ಕ್ರಿಯೇಟ್ ಆದಂತ ಸಂದರ್ಭದಲ್ಲಿ ಈಗ OBC ವರ್ಸಸ್ ಮಹಾದಲಿತ್ ಅನ್ನುವಂತ ಒಂದು ನ್ಯೂ ಕ್ಯಾರೆಕ್ಟರ್ ಅನ್ನ ಒಂದು ಹುಟ್ಲಾಕ್ಲಾಯಿತು. ಸೊ ಇದರಲ್ಲಿ ಮಾಂಝಿ ನಮ್ ಜೊತೆ ಇರ್ತಾರಾ, ನಿತೀಶ್ ಇರ್ತಾರಾ ಅನ್ನುವಂತ ಒಂದು ಬೆಳವಣಿಗೆಗಳು. ಸೊ ಆ ಒಂದು ಸಂದರ್ಭದ ಉಪಯೋಗವನ್ನ OBC ಮತ್ತು ಯಾದವ್ EBC ಅಂಡ್ ಯಾದವ್ ಕಂಬೈನ್ ಟುಗೆದರ್. ಸೊ ನ್ಯೂ ಒಂದು ಫಾರ್ಮೇಶನ್, ಒಂದು ಕೆಮಿಸ್ಟ್ರಿಯಲ್ಲಿ ಆರಂಭವಾಗಿದೆ. ಇದರಲ್ಲಿ ಮುಖ್ಯವಾಗಿ ನೋಡ್ಬೇಕಂದ್ರೆ ಬಿಹಾರದಲ್ಲಿ ಇರುವಂತದ್ದು 4-5 ಪ್ರಮುಖ ಜಾತಿಗಳು. ಒಂದು ಠಾಕೂರ್, ಅವರು ಅಪ್ಪರ್ ಕಾಸ್ಟ್, ಅದ್ರಲ್ಲಿ ಹೌದು, ಬ್ರಾಹ್ಮಿನ್ಸ್, ಅದ್ಬಿಟ್ರೆ ಭೂಮಿಹಾರ್. ಸೊ ಈ 3 ಪ್ರಮುಖ ಜಾತಿಗಳು ಮತ್ತು ಕಾಯಸ್ತ್ ಇವು 4 ಪ್ರಮುಖ ಮೇಲ್ಜಾತಿಯ ವರ್ಗಗಳಲ್ಲಿ ಬರುವಂತಹ ಕೂರ್ಮಿ ಮತ್ತೆ ಅದು ಒಂದು OBC, ಮೇಜರ್ OBC, ಕೂರ್ಮಿ ಅನ್ನೋದು ಮೇಜರ್ OBC. ಅದರ ಜೊತೆ ಬರುವಂತದ್ದು ಈ ನಿತೀಶ್ ಕುಮಾರ್ ಇವರೆಲ್ಲರೂ ಹೌದು ಯಾದವ್ ಅನದರ್ ಮೇಜರ್ OBC ಕ್ಯಾಟಗರಿ. ಅದಾದ ನಂತರ ಪಾಸ್ವಾನ್, ಮಾಂಝಿ ಇವರೆಲ್ಲ ಬರುವಂತಹ ಮಹಾದಲಿತ್ ಕಮ್ಯುನಿಟಿಯಿಂದ ಬರುವಂತದ್ದು. ಕುಶ್ವಾಹ ಎನದರ್ OBC ಕಮ್ಯುನಿಟಿ. ಸೊ ಅದು ಒಂದು ಮೇಜರ್ OBC ಕಮ್ಯುನಿಟಿಯಲ್ಲಿ ಕುಶ್ವಾಹ ಅನ್ನುವಂಥದ್ದು. ಸೊ ಇವರೆಲ್ಲರೂ ಕೂಡ ಅವರದೇ ಆದಂತಹ ಜಾತಿಯ ನಾಯಕರು ಮತ್ತು ಪಕ್ಷಗಳ ಜೊತೆ ಬಿಜೆಪಿ ಅವರಲ್ಲಿ ಇರಲಿಲ್ಲ ಅಂತ ಹೇಳ್ತಾರೆ. ಈ ಕೆಮಿಸ್ಟ್ರಿ ಬಿಜೆಪಿಯಲ್ಲಿ ಇರಲಿಲ್ಲ ಅನ್ನೋದಕ್ಕಿಂತವೂ ಆ ಒಂದು ಕಮ್ಯುನಿಟಿ ಐಡೆಂಟಿಫೈ ಮಾಡೋದು ಅವರವರ ನಾಯಕರ ಜೊತೆ ಮತ್ತು ಅವರವರ ಪಕ್ಷಗಳ ಜೊತೆ ನೇರವಾಗಿ ಅವರು ಮಾಡ್ತಾರೆ, ರಾದರ್ ದ್ಯಾನ್ ಒಂದು ಕಲೆಕ್ಟಿವ್ ಲೀಡರ್ಶಿಪ್ಗೆ ವೋಟ್ ಹಾಕೋದ್ರಲ್ಲಿ. ಫಾರ್ ಎಕ್ಸಾಂಪಲ್ ಯಾದವ್ ಕಮ್ಯುನಿಟಿ, ಯಾದವ್ ಈ ದೇಶದಲ್ಲಿ ಈದರ್ ದೇ ವಿಲ್ ಗೋ ವಿತ್ ಮುಲಾಯಂ ಸಿಂಗ್ ಆರ್ ಎಲ್ ಲಾಲು ಯಾದವ್. ಅವರಿಬ್ರು ಕೂಡ ಯಾದವ್ ಕಮ್ಯುನಿಟಿಯ ಪ್ರಮುಖ ನೇತಾರರು ಈ ದೇಶಕ್ಕೆ. ಇದನ್ನು ಒಪ್ಕೊಳ್ಳೇಬೇಕು. ಅವ್ರ ಮೇಲೆ ಇದ್ದಂತ ಕರಪ್ಷನ್ ಚಾರ್ಜಸ್ ಮತ್ತೊಂದು ಅವೆಲ್ಲ ಪೊಲಿಟಿಕಲಿ ಅಬ್ಸಲ್ಯೂಟ್ಲಿ ಝೀರೋ. ಈ ಸಂದರ್ಭದಲ್ಲಿ ವರ್ಕೌಟ್ ಆಗೋದಿಲ್ಲ. ಯಾವ ಸಂದರ್ಭದಲ್ಲಿ ವರ್ಕೌಟ್ ಆಗಲ್ಲ, ಜಾತಿ ಮಾತ್ರ ವರ್ಕೌಟ್ ಆಗುತ್ತೆ ಅಲ್ಲಿ ಆ ಸಂದರ್ಭದಲ್ಲಿ. ಯಾಕಂದ್ರೆ ರಾಜಕಾರಣ ಹೋಗೋದೇ ಹಾಗೆ, ಉತ್ತರ ಭಾರತದ ಗಂಗಾ ತೀರದ ರಾಜಕಾರಣ ಹೋಗೋದೇ ಹಾಗೆ. ಸೊ ಅಲ್ಲಿಯ ರಾಜಕಾರಣಕ್ಕೂ ಅಲ್ಲಿ ಅಭಿವೃದ್ಧಿ ಅನ್ನೋಂಥದ್ದು ಸೆಕೆಂಡ್, ಜಾತಿ ಅನ್ನುವಂಥದ್ದು ಪ್ರಾಧಾನ್ಯ ಅಲ್ಲಿ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಲಾಲು ಯಾದವ್ ಬಿಹಾರದ ಅನ್ಕ್ವಶನಬಲ್ ಲೀಡರ್ ಫಾರ್ ಯಾದವ್ಸ್. ಸೊ ಅಲ್ಲಿ ಬೇರೆ ಯಾರು ಕೂಡ ಯಾದವ್ಗೆ ಆಗಲ್ಲ. ಶರದ್ ಯಾದವ್ ಫಾರ್ ದ್ಯಾಟ್ ಮ್ಯಾಟರ್ ಮಧ್ಯಪ್ರದೇಶದಿಂದ ಬಿಹಾರಕ್ಕೆ ಬಂದು ಚುನಾವಣೆ ನಿಲ್ತಾರೆ. ಅವರು ಮೂಲ ಬಿಹಾರಿಗರು ಅಲ್ಲ ಅವರು. ಸೊ ಅವರು ಕೂಡ ಲಾಲು ಯಾದವ್ ಮೇಲೆ ಓವರ್ ಡಿಪೆಂಡೆಂಟ್ ಅಲ್ಲಿ. ಸೊ ಆ ಒಂದು ಹೊಸ ಕೆಮಿಸ್ಟ್ರಿ ಏನು ಹುಟ್ಟಬೇಕಾಗಿರುವಂಥದ್ದು ಇಲ್ಲಿ ಕಾಣುವಂಥದ್ದು ನಂದಕಿಶೋರ್ ಯಾದವ್ ಇರಬಹುದು, ಸುಶೀಲ್ ಮೋದಿ ಇರಬಹುದು, ಇವ್ರು ಯಾರು ಕೂಡ ಎಲ್ಲೋ ಒಂದ್ ಕಡೆ ನಾವು ಕಲೆಕ್ಟಿವ್ ಲೀಡರ್ಶಿಪ್ ಅನ್ನ ನಾವು ತೋರಿಸಿದ್ವಿ ಹೊರತಾಗಿ ಅವರನ್ನ ಸರ್ ಇಲ್ಲಿ ಸುಶೀಲ್ ಮೋದಿ ಅಂತ ಬಂತು. ಸುಶೀಲ್ ಮೋದಿ ಕಳೆದ ಬಾರಿ ಅವರು ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನುವಷ್ಟರ ಮಟ್ಟಿಗೆ ಬಿಜೆಪಿ ಅವರನ್ನ ಪ್ರಾಜೆಕ್ಟ್ ಮಾಡಿದ್ರು. ಈಗ ಅವರನ್ನ ಏಕಾಏಕಿಯಾಗಿ ಅವರು ಯಾವ ಮೂಲೆ ಸೇರಿದ್ರು ಗೊತ್ತಿಲ್ಲ. ಈಗ ಪ್ರೇಮ್ ಕುಮಾರ್ ಅವರ ಹೆಸರು ಬರ್ತಾ ಇದೆ, ಕೇಳಿ ಬರ್ತಾ ಇದೆ. ಡಾಕ್ಟರ್ ಪ್ರೇಮ್ ಕುಮಾರ್ ಅಲ್ಲಿ 6 ಟೈಮ್ನಲ್ಲಿ 6 ಬಾರಿ ಶಾಸಕರಾಗಿದ್ದಂಥವ್ರು. ಅದು ಒಂದು ಇಲ್ಲಿ ಸೋತಿದ್ದ ಬಿಜೆಪಿ ಅಲ್ಲ. ಸುಶೀಲ್ ಮೋದಿಯ ವಿಚಾರದಲ್ಲಿ ಸುಶೀಲ್ ಮೋದಿ ಒಬ್ಬ ಏಬಲ್ ಅಡ್ಮಿನಿಸ್ಟ್ರೇಟರ್. ದೇರ್ ಇಸ್ ನೋ ಸೆಕೆಂಡ್ ವರ್ಡ್ ಇನ್ ಇಟ್. ಹೌದಾ? ಆದರೆ ಒಂದು ಆರ್ಗನೈಸೇಷನಲ್ ವೇವ್ ಬಂದಂಥ ಸಂದರ್ಭದಲ್ಲಿ ಬಿಹಾರದಲ್ಲಿ ಸಾಕಷ್ಟು ನಾಯಕರಿದ್ದಾರೆ ಬಿಜೆಪಿಗೆ, ಅವ್ರದ್ದೇ ಆದಂತಹದ್ದು. ಅದರಲ್ಲಿ ರವಿಶಂಕರ್ ಪ್ರಸಾದ್ ಇರಬಹುದು, ರಾಜೀವ್ ಪ್ರತಾಪ್ ರೂಢಿ, ಶಹನವಾಜ್ ಹುಸೇನ್. ಸೊ ಹಿಂಗಾಗಿ ದೊಡ್ಡ ಎಲ್ಲ ಕೇಂದ್ರದಲ್ಲಿ ಹೋಗಿ ಸೆಟ್ಲ್ ಆಗಿದ್ದಾರೆ. ರಾಜ್ಯದಲ್ಲಿ ಯಾರು ಇಲ್ಲ, ದೊಡ್ಡ ಲಿಸ್ಟ್ ಬಂದಿದೆ. ಅವ್ರು ಯಾರಿಗೂ ರಾಜ್ಯದ ಬೇಸ್ ಇಲ್ಲ. ಅವರೆಲ್ಲರೂ ರಾಜ್ಯಸಭೆ ಮೆಂಬರ್ಗಳು. ಲೋಕಸಭೆಯಿಂದ ಅವರನ್ನ ಗೌರವಿಸುವಂತಹ ಸಂಸ್ಕೃತಿ ಅಲ್ಲಿ ಬರಲಿಲ್ಲ. ಒಂದು. ನಂಬರ್ ಸೆಕೆಂಡ್, ನರೇಂದ್ರ ಮೋದಿ ಈ ವಿಚಾರವನ್ನ ದ ಎಂಟೈರ್ ಬಿಹಾರ್ ರಾಜಕಾರಣವನ್ನ, ಬಿಹಾರದ ಚುನಾವಣೆಯನ್ನ ಒಂದು ಪರ್ಸನಲ್ ಆಂಬಿಷನ್ ಆಗಿ ತಕೊಂಡಂತದ್ದು, ಒಂದು ಚಾಲೆಂಜಿಂಗ್ ಆಗಿ ತಕೊಂಡದ್ದು. ಬಹುಶಃ ಎಲ್ಲೋ ಒಂದು ಕಡೆ ಮೋದಿ ಅವರಿಗೆ ಇದೇ ನೆಗೆಟಿವ್ ಆಗಿ ಹೋಗಿತ್ತು ಏನೋ. ಮೋದಿ ವರ್ಸಸ್ ನಿತೀಶ್ ಕುಮಾರ್. ಹೌದು. ಈ ಒಂದು ಅಟ್ಮಾಸ್ಫಿಯರ್ ಅನ್ನ ತಾವಾಗಿ ಏನ್ ಕ್ರಿಯೇಟ್ ಮಾಡ್ಕೊಂಡ್ರಲ್ವಾ, ಅದೇ ಆ ಸಂದರ್ಭದಲ್ಲಿ ಅವರಿಗೆ ನೆಗೆಟಿವ್ ಹೋಗ್ತಾ ಇದೆ. ಇದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಒಬ್ಬ ಬಲಿಷ್ಠ ನೇತಾರ ನನ್ನ ಮುಂದೆ ನಿಂತಾನ ಅಂದ ತಕ್ಷಣ ಕೆಳಗಡೆಯ ನೇತಾರರುಗಳು ಆಬ್ವಿಯಸ್ಲಿ ಅವರು ಕೂಡ ಒಂದು ಆರ್ಗನೈಸ್ಡ್ ಆಗಿ ಬರ್ತಾರೆ. ಅವ್ರು ಹೇಳ್ತಾರೆ, ಎಸ್
ಲೆಟ್ಸ್ ಫೈಟ್ ಅನ್ನುವಂಥ ಸಂದರ್ಭ ಕ್ರಿಯೇಟ್ ಆಗುತ್ತೆ. ಅದೇ ಸಂದರ್ಭ ಮೋದಿ ತಾವಾಗೆ ಅನ್ನೆಸೆಸರಿಯಾಗಿ ಅದನ್ನು ಕ್ರಿಯೇಟ್ ಮಾಡಿಕೊಂಡು ಪೊಲಿಟಿಕಲಿ ಬಿಜೆಪಿಯನ್ನ ಒಂದು ನೆಗೆಟಿವ್ ಆಸ್ಪೆಕ್ಟ್ನಲ್ಲಿ ದೂಡಿದ್ರು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಮೇಜರ್ 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 ಕ್ವಶನ್ ಫಾರ್ ಮೋದಿ ವೆರ್ ಎವರ್ ಹಿ ಗೋಸ್. ಹೌದು, ಅಲ್ಲಿ ಇವತ್ತು ಮೋದಿಯ ಚರಿಷ್ಮಾ ಅಥವಾ ಮೋದಿ ಅಲೆ ಅಂತ ಏನು ಹೇಳ್ತೀವಿ ಅದೆಲ್ಲವನ್ನು ಕೂಡ ದರಾಶಾಯಿ ಮಾಡಿರುವಂತ ಒಂದು ಚುನಾವಣೆ ರಿಸಲ್ಟ್ ಇದಂತ ಹೇಳ್ಬೋದು. ನಾನು ದೀಪಕ್ಗೆ ಹೇಳ್ತೀನಿ, ದಾದ್ರಿಯ ಘಟನೆ ಇರ್ಬೋದು, ಅಥವಾ ಅನಂತರ ಬಂದಂತ ವಿ.ಕೆ. ಸಿಂಗ್ ಅವರ ಹೇಳಿಕೆ ಇರ್ಬೋದು, ಅಥವಾ ಒಂದು ರೀತಿಯಲ್ಲಿ ಬೆಲೆ ಏರಿಕೆ ಇರ್ಬೋದು. ಈ ರೀತಿಯಾದಂತಹ ಕೇಂದ್ರ ಸರ್ಕಾರದ ಒಂದಷ್ಟು ಪ್ರಸಂಗಗಳಲ್ಲಿ ಮೋದಿ ಅವರು ಮಾತನಾಡಬೇಕು ಅನ್ನುವಂಥ ಒಂದು ತಾಕೀತನ್ನ ಪ್ರತಿ ಬಾರಿ ಕೂಡ ಇತರ ಪಕ್ಷಗಳು ಮಾಡ್ತಾ ಇದ್ವು. ಆದರೆ ಎಲ್ಲೋ ಒಂದು ರೀತಿಯಲ್ಲಿ ದಾಷ್ಟ್ಯವನ್ನು ತೋರಿಸಿದ್ರು ಪ್ರಧಾನಿಯವರು. ಇದು ಎಲ್ಲೋ ಒಂದು ಕಡೆಯಲ್ಲಿ ಆ ಭಾಗದ ಮತದಾರರ ಮನಸ್ಸನ್ನು ಮುಟ್ಟಿದೆ ಅಂತ ಅನಿಸ್ತದೆ. ಖಂಡಿತವಾಗಿ ಏನು ಮೋದಿ ಅವರು ಹೇಳ್ತಾ ಇರ್ತಿರು 3D ಎಫೆಕ್ಟ್ ಅಂತ, ಇದು 3Dನೇ, ದಾಲ್, ದಲಿತ್ ಅಂಡ್ ದಾದ್ರಿ, ಇದರ ರಿಸಲ್ಟ್ ಇದು. ಮತ್ತೆ ಇವರು ಮತ್ತೆ ಈ ಚುನಾವಣೆಗೆ ಇವರ ಈ ಮಾತೇನು ಹೇಳಿದ್ರು, ವಿ.ಕೆ. ಸಿಂಗ್ ಏನು ಹೇಳಿದ್ರು, ವಿ.ಕೆ. ಸಿಂಗ್ ಮಾತ್ರ ಅಲ್ಲ, ಪ್ರಧಾನಿ ಕೂಡ ಕೆಲವೊಂದು ಕೀಳು ಮಟ್ಟದ ಮಾತನಾಡಿದ್ರು ಈ ಚುನಾವಣೆ ಭಾಷಣದಲ್ಲಿ. ಒಬ್ಬ ದೇಶದ ಪ್ರಧಾನಿಯಾಗಿದ್ದವರು ಒಂದು ಮುಖ್ಯಮಂತ್ರಿ DNA ಬಗ್ಗೆ ಮಾತಾಡಿದ್ರು, DNA ಬಗ್ಗೆ, ಬಿಹಾರಿಗಳ DNA ಬಗ್ಗೆ ಮಾತಾಡಿದ್ರು, ಒಂದು ನಿತೀಶ್ ಕುಮಾರ್ DNA ಬಗ್ಗೆ ಮಾತಾಡಿದ್ರು. ನಂತರ ಲಾಲೂ ಪ್ರಸಾದ್ ಯಾದವ್ ಮಗಳಿಗೆ ಬಿಕಾರಿ ಅಂತಕ್ಕಂಥ ಶಬ್ದವನ್ನು ಯೂಸ್ ಮಾಡಿದ್ರು. ಇಂಥ ಶಬ್ದಗಳೆಲ್ಲ ಅವರಿಗೆ ಅದು ತುಂಬಾ ಕಾಸ್ಟ್ಲಿ ಆಯ್ತು ಅವರಿಗೆ, ಬಿಜೆಪಿ ಅವರಿಗೆ. ಇಂಥ ಒಬ್ಬ ದೇಶದ ಒಮ್ಮೆ ಬಾಯಿಂದ ಬಂದು ಹೋಯ್ತು, ಅದನ್ನು ತಿಂಗಳಗಟ್ಟಲೆ ಇವರು ಎಳೆದಾಡಿದ್ದಾರೆ. ದೇಶದ ಈಗ ಅದು ಹಾಗೆ ನೋಡಿದ್ರೆ ಲೋಕಸಭೆ ಚುನಾವಣೆಯಲ್ಲಿ ಮಣಿಶಂಕರ್ ಅಯ್ಯರ್ ಹೇಳಿದ ಮಾತನ್ನ ಇಡೀ ಕಾಶ್ಮೀರ ಟು ಕನ್ಯಾಕುಮಾರಿ ತನಕ ಎಳೆದಾಡಿದ್ರು. ಅದೇ ಕತೆ ಬಿಡಿ. ಇಲ್ಲಿ ನೋಡಿ, ಇವ್ರದ್ದು ಇಂಥ ಮಾತುಗಳೆಲ್ಲ ಉಂಟಲ್ಲ. ಮತ್ತೊಂದು, ಈ ಸರ್ ಹೇಳಿದಾಗೆ ಅವರು ಇದನ್ನ ಪ್ರತಿಷ್ಠೆಗೆ ತಗೊಂಡ್ರು. 28 ಬಾರಿ ಬಿಹಾರಕ್ಕೆ ಬಂದ್ರು. ಒಬ್ಬ ದೇಶದ ಇತಿಹಾಸದಲ್ಲಿ 40 ರ್ಯಾಲಿಯನ್ನು ಮಾಡಿದ್ರು, 28 ಬಾರಿ ಬಂದ್ರು ಬಿಹಾರಕ್ಕೆ. ಈ ಒಬ್ಬ ದೇಶದ ಪ್ರಧಾನಿ 66 ವರ್ಷದ ದೇಶದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ರಾಜ್ಯದ ಚುನಾವಣೆಗೆ ಈ ಮಟ್ಟಿಗೆ ಕಾನ್ಸಂಟ್ರೇಷನ್ ಅನ್ನ ಮಾಡಿದ್ರು. ಅದನ್ನ ಅಷ್ಟಾಗಿಯೂ ಕೂಡ ಅವ್ರಿಗೆ ಚುನಾವಣೆ ಗೆಲ್ಲಿಕ್ಕಾಗಲಿಲ್ಲ, ಅದು ಕ್ವಶನ್ ಬೇರೆ. ಇವರು ಒಂದು ರಾಜ್ಯದ ಚುನಾವಣೆಗೆ ಈ ಮಟ್ಟಿಗೆ ಇವರು ಕಾನ್ಸಂಟ್ರೇಷನ್ ಮಾಡಿ ಅದನ್ನ ಪ್ರತಿಷ್ಠೆಯಾಗಿ ತಕೊಂಡು ಅಲ್ಲಿ ಸೋತ್ರು. ಅದು ಆ ಮ್ಯಾಟರ್ ಬಿಡಿ. ಅದರ ಮತ್ತೊಂದು ವಿಷಯ ಹೇಳಿದ್ರು, ಇವತ್ತು ಇದು ಅಮಿತ್ ಶಾ ಅವರು ನಾನು ಚುನಾವಣೆ ಸೋಲಿನ ಹೊಣೆ ಹೊರತೆ ಅಂತಕ್ಕಂಥ ವಿಚಾರವನ್ನು ಹೇಳಿದ್ರು. ಚುನಾವಣೆ ಸೋಲಿನ ಹೊಣೆ ಅಂದ್ರೆ ಏನು? ನಿತೀಶ್ ಕುಮಾರ್ ಚುನಾವಣೆ ಸೋಲಿನ ಹೊಣೆ ಹೊತ್ತರು ಲೋಕಸಭೆ ಚುನಾವಣೆಯಲ್ಲಿ. ತನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡೋದ್ರ ಮೂಲಕ ಈ ಚುನಾವಣೆಯ ಸೋಲಿನ ಹೊಣೆಯನ್ನು ಹೊತ್ತರು. ಇವರ ಚುನಾವಣೆ ನಾನು ಕಿಶನ್ ಅವರಿಗೆ ಕೇಳಿದ್ದೇನೆ. ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೇನೆ ವೀಕ್ಷಕರೇ. ಒಂದು ಪುಟ್ಟ ವಿರಾಮದ ಬಳಿಕ ಈ ಚರ್ಚಾ ಕೂಡ ಮತ್ತೆ ಮುಂದುವರಿಯುತ್ತೆ. Samsung exclusive store, City Arcade, Bendurwell, Mangalore, and Udupi Manipal Main Road, Udupi. ವಿರಾಮದ ಬಳಿಕ ಕರೆಂಟ್ ಅಫೇರ್ಸ್ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ ಬಿಹಾರದ ಚುನಾವಣೆಯ ಫಲಿತಾಂಶದ ಬಗ್ಗೆ. ನಾನು ಬಿಜೆಪಿಯ ಕಿಶನ್ ಶೆಟ್ಟಿ ಅವರಲ್ಲಿ ಕೇಳಬೇಕು, ದಾದ್ರಿಯ ಘಟನೆ ಏನಿದೆ ಇದನ್ನು ಹ್ಯಾಂಡಲ್ ಮಾಡಿದಂಥ ರೀತಿ, ಇದು ಬಿಜೆಪಿ ಮಾಡಿದಂಥ ರೀತಿ ಸರಿದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಆ್ಯಕ್ಚುಲಿ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಅದು ಆ್ಯಕ್ಚುಲಿ ರಾಜ್ಯ ಸರ್ಕಾರದ ಏನು ಅಲ್ಲಿ ವ್ಯವಸ್ಥೆ ಇದೆ, ಅಲ್ಲಿ ಉತ್ತರ ಪ್ರದೇಶದಲ್ಲಿ ಆದಂಥ ಒಂದು ಘಟನೆ, ಅಲ್ಲಿಯ ರಾಜ್ಯ ಸರ್ಕಾರ ಅಲ್ಲಿ ಅದಕ್ಕೆ ರೆಸ್ಪಾನ್ಸಿಬಲ್ ನಿಮ್ಮ ಈ ವಿಷಯಕ್ಕೆ. ಬಟ್ ಇಲ್ಲಿ ಎಲ್ಲ ವಿಷಯಕ್ಕೂ ಕೇಂದ್ರ ಸರ್ಕಾರವೇ. ಈಗ ಇವ್ರು ಹೇಳಿದರು ಏನು ಅಂತ ಹೇಳಿದ್ರೆ, ಅಮಿತ್ ಶಾ ಅವರು ನೈತಿಕ ಹೊಣೆ ನಾನು ಹೊರ್ತೇನೆ ಅಂತ ಹೇಳಿದ್ರೆ ರಾಜೀನಾಮೆ ಕೊಡಬೇಕು ಅಂತ. ಒಂದು ವಿಷಯ ಸ್ಪಷ್ಟ ಹೇಳ್ತಾರೆ, ನೈತಿಕ ಹೊಣೆ ಮಾತಾಡುವಂತ ಇವರಲ್ಲಿ ಯಾವುದಾದ್ರೂ ನೈತಿಕತೆ ಇದೆಯಾ? ಲೋಕಸಭೆಯಲ್ಲಿ 500 ಸೀಟ್ ಗೆದ್ದಂಥ ಒಂದು ಪಕ್ಷ 44ಕ್ಕೆ ಬಂದಿದೆ. ಇವರ ಅಧ್ಯಕ್ಷರು ಇನ್ನೂ ಪುನಃ ಕಂಟಿನ್ಯೂ ಅವರೇ, ಉಪಾಧ್ಯಕ್ಷರು ಕೂಡ ಪುನಃ ಕಂಟಿನ್ಯೂ ಅವರೇ. ಇವರು ಯಾವ ನೈತಿಕತೆಯಲ್ಲಿ ರಾಜೀನಾಮೆ ಅಮಿತ್ ಶಾ ಅವರ ಬಗ್ಗೆ ಕೇಳ್ತಾ ಇದ್ದಾರೆ? ಇನ್ನೊಂದು ನಮ್ಮ ಅನಾಲಿಸ್ಟ್ ಹೇಳಿದರು, ಇವರ ಇಮೇಜ್ ಏನಾಯಿತು, ಧರೆಗೆ ಇಳಿತು ಎಂದು. ಇಲ್ಲಿ ಸ್ಪಷ್ಟ ಇದೆ, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ ಘೋಷಣೆಯಾಗುವ ಮೊದಲು ಕೂಡ 2013ರಲ್ಲಿ ಕರ್ನಾಟಕದಲ್ಲಿ ವಿಧಾನಸಭೆ ಎಲ್ಲ ಚುನಾವಣಾ ಸಮೀಕ್ಷೆಯಲ್ಲಿ ಬಿಜೆಪಿ ಖಂಡಿತ ಸೋಲ್ತದೆ ಅಂತ ಒಂದು ವಾತಾವರಣ ಇದ್ದಾಗ ಕೂಡ ಇಲ್ಲಿ ಬಂದು ರ್ಯಾಲಿ ನಡೆಸಿದ್ದಾರೆ. ಮೊನ್ನೆ ಎಲ್ಲ ಕಡೆ ಎಲ್ಲೆಲ್ಲಿ ಸೋಲ್ತದೆ ಅಂತ ಯಾಕೆ ಗೊತ್ತುಂಟಾ? ಪಕ್ಷವನ್ನು ಗಟ್ಟಿ ಬಲಪಡಿಸುವಂಥ ಒಂದು ವ್ಯವಸ್ಥೆ ಇದೆ. ಹಾಗಾಗಿ ಇಲ್ಲಿ ನೀವು ಹೇಳಿದ ಹಾಗೆ ಪ್ರಧಾನಮಂತ್ರಿ ಇರೋದು ಪಕ್ಷಕ್ಕೆ ಅವರು ಸಮಯ ಕೊಡ್ಲಿ, ಆದ್ರೆ ಅವರು ಸಮಯವನ್ನು ಕೊಡಬೇಕಾಗಿರೋದು ದೇಶದ ಸರ್ಕಾರಕ್ಕೆ. ನಾನು ಇಲ್ಲಿ ಅದನ್ನೇ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಶ್ರೀಕಾಂತ್ ಅವರೇ. ಇಡೀ ಪಕ್ಷ ಮತ್ತು ಸರ್ಕಾರ ಇದರಲ್ಲಿ ಅವರ ಆದ್ಯತೆ ಯಾವುದು ಅಂತ ಕೇಳಬೇಕಾಗುತ್ತೆ. ದೇಶ ಇಲ್ಲಿ ಫಸ್ಟ್ ನಮ್ಮ ವಾಜಪೇಯಿ ಅವರು ಕೂಡ ಬಿಜೆಪಿಯನ್ನು ಗೆಲ್ಲಿಸೋದಕ್ಕೆ ಯಾಕೆ 40 ರ್ಯಾಲಿಗಳನ್ನು ಸ್ಪಷ್ಟ ಇಲ್ಲಿ ಏನಿದೆ ಅಂತ ಹೇಳಿದ್ರೆ, ಬೇರೆ ಅಧಿಕಾರಿಗಳಾಗಿ ಅಥವಾ ಬೇರೆ ಸಚಿವರಾಗಿ ಅಥವಾ ಬೇರೆ ಪ್ರಧಾನಮಂತ್ರಿಗಳ ಹಾಗೆ ಇರುವಂತದಲ್ಲ. ನರೇಂದ್ರ ಮೋದಿ ಅವರು 365 ದಿನ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಇಲ್ಲ, ಯಾವುದೇ
ಚರ್ಚೆಯನ್ನ ಮಾಡೋದಕ್ಕಿಲ್ಲ. ಆಗಿದ ತಕ್ಷಣ ಫೈಲ್ ಪಾಸ್ ಆಗಬೇಕು ನಿಮಗೆ. ಅಲ್ಲ, ಫೈಲ್ ಪಾಸ್ ಆಗೋದು ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಏನಿದೆ ಅದು ಚರ್ಚೆ ಆಗಲಿ, ಜನರಿಗೆ ಚರ್ಚೆ ಆಗಲಿ, ನೋಡಿ ಚರ್ಚೆ ಖಂಡಿತ ಎಲ್ಲ ವಿಷಯಗಳು ಕೂಡ ಎಲ್ಲ ಸದಸ್ಯರಿಗೆ ಫಸ್ಟಿಗೆ ಗೊತ್ತಿರ್ತದೆ, ಎಲ್ಲ ಡಿಸ್ಕಷನ್ ಆಗಿರ್ತದೆ, ಚರ್ಚೆಗೆ ಅವಕಾಶ ಇವರು ಬಿಡಬೇಕಲ್ಲ. ಮೊನ್ನೆ ಲೋಕಸಭೆ GST ಪಾಸ್ ಆಗಬೇಕಿತ್ತು, ಡೆವಲಪ್ಮೆಂಟ್ ಪ್ರೋಗ್ರಾಮಿಗೆ ಅದು ವೆರಿ ಮಸ್ಟ್ ಇತ್ತು, ದೇಶದ ಹಿತಕ್ಕೋಸ್ಕರ ಇವ್ರು ಮಾಡಬೇಕಿತ್ತಲ್ಲ. ಅದಿಲ್ಲ, ಯಾವುದೋ ಒಂದು ಸ್ಮಾಲ್ ಇಶ್ಯೂಸ್ ಅನ್ನು ಹಿಡ್ಕೊಂಡು ಇವರು ಇಂಟಾಲರೆನ್ಸ್ ಅಂತ ಒಂದು ಕ್ಯಾಂಪೇನ್. ದಾದ್ರಿಯ ಪ್ರಕರಣವನ್ನ ನೀವು ಹ್ಯಾಂಡಲ್ ಮಾಡಿದಂತ ರೀತಿ ಸರಿ ಇದೆಯಾ? ನಿಮ್ಮ ಪ್ರಧಾನಿ ಅವರು ಅದರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಡಬೇಕು ಅಂತ ಕೇಳಿರುವಂತದ್ದು, ಅದರ ಬಗ್ಗೆ ಯಾವುದೇ ರೀತಿಯಲ್ಲ ಒಂದು ಪ್ರತಿಕ್ರಿಯೆಯನ್ನು ಹಿಂಜರಿದ್ರು ಅವರು. ನೋಡಿ, ಒಂದು ಸ್ಪಷ್ಟ ಇಲ್ಲಿ ಇಂಡೈರೆಕ್ಟ್ ಆಗಿ ಮಾತಾಡ್ತಾರೆ, ಈ ರೀತಿ ಆಗಬಾರದು. ನೋಡಿ, ಸ್ಪಷ್ಟ ದೇಶದ ಏಕತೆ ಬಗ್ಗೆ ಪ್ರಧಾನಮಂತ್ರಿಯವರ ಸ್ಪಷ್ಟ ಆದ್ಯತೆ. ಉತ್ತರ ಪ್ರದೇಶ ಸರ್ಕಾರವನ್ನು ನೀವು ತರಾಟೆಗೆ ತೆಗೆದುಕೊಳ್ಳಬೇಕಿತ್ತು. ಖಂಡಿತ ತಗೊಂಡಿದ್ದಾರೆ. ಏನೇನು ಆಕ್ಷನ್ ಆಗಬೇಕು, ಹೋಮ್ ಮಿನಿಸ್ಟ್ರಿ ಇಮಿಡಿಯೇಟ್ ಅದರ ಮೇಲೆ ಏನೆಲ್ಲ ಆಕ್ಷನ್ ಆಗಬೇಕು, ರಿಪೋರ್ಟ್, ಆ ಕಮಿಷನ್ ಏನ್ ಮಾಡಿದ್ದಾರೆ, ಎಸ್ಟಾಬ್ಲಿಷ್ಮೆಂಟ್ ಎಲ್ಲವನ್ನೂ ತಗೊಂಡಿದ್ದಾರೆ. ರಾಜನಾಥ್ ಸಿಂಗ್ ಅವರು ಅದರ ಬಗ್ಗೆ, ನಿಮ್ಮ ಅಲ್ಲಿಯ ಸ್ಥಳೀಯ ಶಾಸಕ ಸಂಗೀತ್ ಸೋಮ್ ಇರ್ಬೋದು ಅಥವಾ ಇನ್ನಿತರು ಅದರ ಬಗ್ಗೆ ಯಾವ ರೀತಿ ರಾಜಕಾರಣ ಯಾವ ರೀತಿ ಇವರ ರಾಷ್ಟ್ರೀಯ ನಾಯಕರು ಕೂಡ ಅಲ್ಲಿ ಮನೆ ಹೋಗಿ ಕೂತ್ಕೊಂಡು ಯಾವ ನಮ್ಮನಿ ಸ್ಟೇಟ್ಮೆಂಟ್ ಕೊಟ್ಟರು, ಬೇರೆ ಒಂದು ಪಕ್ಷದ ಅಲ್ಲಿ ಕೂತ್ಕೊಂಡು ಏನ್ ರಾಜಕಾರಣ ಮಾಡಿದ್ರು. ನೋಡಿ, ಎಲ್ಲ ವಿಷಯವನ್ನು ದೇಶದ ಇದು ನಿಮ್ಮ ಬಿಹಾರದ ಚುನಾವಣೆಯ ಮೇಲೆ ಪರಿಣಾಮ ಬೀರಿದೆ ಅಂತ ಒಪ್ಕೊಳ್ತೀರಾ ಇಲ್ವೋ? ಬಿಹಾರದಲ್ಲಿ ಏನು ಜನಾದೇಶ ಕೊಟ್ಟಿದ್ದೇವೆ ನೋಡಿ, ನಮ್ಮ ಪಕ್ಷ ಅಮಿತ್ ಶಾ ಅವರು ಹೇಳಿದ್ರು, ನಾವು ಸೋತ್ರೆ ಬಿಹಾರದಲ್ಲಿ ಪಟಾಕಿ ಸಿಡಿಯತ್ತೆ ಅಂತ ಹೇಳಿದ್ರು, ಪಾಕಿಸ್ತಾನದಲ್ಲಿ ಪಟಾಕಿ ಒಂದು ಸ್ಪಷ್ಟ ಏನು ಅಂತ ಹೇಳಿದ್ರೆ, ಬಿಹಾರದ ಜನತೆ ಏನು ಜನಾದೇಶ ಕೊಟ್ಟಿದ್ದಾರೆ, ನಾವು ಅದಕ್ಕೆ ತಲೆಬಾಗ್ತೇವೆ. ನಾವು ಅದರಲ್ಲಿ ಇನ್ನೊಂದು ಮಾತಿಲ್ಲ. ಆದ್ರೆ ಸ್ಪಷ್ಟ ಜನಾದೇಶ ಎಲ್ಲೂ ಇಲ್ಲ. ಮಹಾಗಠಬಂಧನದ JDU 71, ಲಾಲು ಪ್ರಸಾದ್ ಯಾದವ್ 80, ಕಾಂಗ್ರೆಸ್ಸಿಗೆ 26 ಅಂತ ಒಂದು ವ್ಯವಸ್ಥೆ ಇಲ್ಲಿ ಯಾವುದು ಪಕ್ಷಕ್ಕೆ. ಅದು ನೋಡುವಾಗ ಎಲ್ಲ ಪಕ್ಷಗಳು ಒಗ್ಗೂಡಿ ಎದುರುಗಡೆ ನಿಂತದ್ದು. 101ಕ್ಕೆ ಮೆಜಾರಿಟಿ ಬೇಕಿರೋದು 122. ಅಲ್ಲ, ಇಲ್ಲಿ ಸ್ಪಷ್ಟ ಮುಗಿಸ್ಕೊಳ್ಳಿ. ಅಲ್ಲಿ ಹಾಗಾಗಿ ಉಂಟಲ್ಲ ಸ್ಪಷ್ಟ ಎಲ್ಲಾ ಪಕ್ಷಗಳು ಒಟ್ಟಾಗಿ ಬಿಜೆಪಿಯನ್ನು ಸೋಲಿಸಬೇಕು. ಇವ್ರು ಹೇಳಿದ್ರಲ್ಲ ಬ್ರೇಕ್ಸ್ ಇರಬೇಕು, ಹಾಗಾಗಿ ಅನಿವಾರ್ಯತೆ. ಅಂದ್ರೆ ಇವ್ರದ್ದು ಏನಾಗಿದೆ ಅಂದ್ರೆ, ಮೋದಿಯವರ ನಾಗಲೋಟ, ಅಭಿವೃದ್ಧಿಯ ನಾಗಲೋಟ ಏನಿರ್ಬೋದು, ಇಡೀ ವಿಶ್ವವೇ ಇವತ್ತು ಹೇಳ್ತಾ ಇದೆ ಭಾರತದ ಅಭಿವೃದ್ಧಿ ಪಥ ಯಾವ ರೀತಿ ಹೋಗ್ತಾ ಇದೆ ಅಂತ. ಅದನ್ನ ಡ್ಯಾಮೇಜ್ ಮಾಡ್ಲಿಕ್ಕೆ ಇಂಟಾಲರೆನ್ಸ್ ಅಂತ ಇವರ ಕ್ಯಾಂಪೇನ್ ಒಂದು 4 ಜನ ಸಾಹಿತಿಗಳನ್ನ ಇಟ್ಕೊಂಡು ಅಲ್ಲೊಂದು ಕ್ಯಾಂಪೇನ್ ರನ್ ಮಾಡಿದ್ರು. ಒಟ್ಟಾಗಿ ಇವರಿಗೆ ದೇಶದ ಅಭಿವೃದ್ಧಿ ಆಗ್ಬೇಕು ಅಂತ ಇಲ್ಲ, ಇವರ ಸ್ವಾಹಿತಕ್ಕೋಸ್ಕರ ದೇಶದ ಇಮೇಜ್ ಅನ್ನು ಕೂಡ ಬಲಿ ಕೊಡುವಂತ ಒಂದು ಪಕ್ಷ ಇವರು. ರಾಜಕೀಯ ಪ್ರೇರಿತ ಇಂಟಾಲರೆನ್ಸ್ ಅನ್ನುವಂತ ಒಂದು ಕ್ಯಾಂಪೇನ್ ನಡೀತಾ ಇದೆ. ಫಲಿತಾಂಶ ಇದು. ಮಹಾಗಠಬಂಧನ್ ಹೇಳಿದ್ರಲ್ಲ ಇವರು, ಇವರನ್ನ ಎದುರಿಸಲಿಕ್ಕೋಸ್ಕರ ನಮ್ದು 3 ಪಕ್ಷ, RJD, JDU ಮತ್ತೆ ಕಾಂಗ್ರೆಸ್. ಇವರದ್ದು 4 ಪಕ್ಷ. ಇವರದ್ದು ಮೈತ್ರಿಕೂಟನೆ. ಇವರು ಏನ್ ಕ್ಯಾಂಡಿಡೇಟ್ 243 ಕ್ಯಾಂಡಿಡೇಟ್ ಮೈತ್ರಿಕೂಟನೆ. ಇವರು ನಮಗೆ ನೈತಿಕತೆ ಹೇಳ್ತಾರೆ. ನಾವು ಈಗ ಅವ್ರು ಹೇಳಿದ್ದಾರೆ ಮೆಜಾರಿಟಿ ಆಗ್ಲಿಲ್ಲ ಅಂತ. ಮೆಜಾರಿಟಿ ಆಗ್ಲಿಲ್ಲ ಅಂತ ಹೇಳಿ ಒಂದೇ ಪಕ್ಷಕ್ಕೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗ್ಲಿಲ್ಲ ಮೆಜಾರಿಟಿಗೆ ಅಂತ ಹೇಳ್ತಕ್ಕಂಥ ವಿಚಾರ ಹೇಳಿದ್ರು. ಅದಾಗೋದಿಲ್ಲ ಅಂತ ಹೇಳಿದ್ರೆ ಚುನಾವಣೆ ನಾಮಿನೇಷನ್ ಫೈಲ್ ಮಾಡಿದ ದಿವಸ ಗೊತ್ತಾಯ್ತು. ಯಾಕಂದ್ರೆ ಎಲ್ಲರೂ ನಾವು ಮಾಡಿದ್ದು 101ಕ್ಕೆ ಮತ್ತೊಂದು 41ಕ್ಕೆ. ಅದಾಗೋದಿಲ್ಲ ಅಂತ. ಅದರಲ್ಲಿ ಎಷ್ಟು ತಗೊಳ್ತೇವೆ ನಾವು, ನಮ್ಮ ಮೈತ್ರಿಕೂಟ ಅದರಲ್ಲಿ ಎಷ್ಟು ಗೆಲ್ತು, ನಾವು 2/3 ಮೆಜಾರಿಟಿ ಹತ್ರ ಬಂದ್ವಿ, ಅದ್ರ ಬಗ್ಗೆ ಮಾತ್ರ ಮಾತಾಡಿ. ಈಗ ಡೆಮೋಕ್ರಸಿಲಿ ಏನಂದ್ರೆ 51 becomes 100, 49 becomes 0. ಇವರು ಮತ್ತೆ ಅದರಲ್ಲಿ ಮಾತಾಡ್ಲಿಕ್ಕೆ ಇಲ್ಲ. ಯಾರು 113 ಕ್ರಾಸ್ ಮಾಡಿದ್ರು, ಯಾರು ಸಂಖ್ಯೆಯನ್ನ ಸೇರ್ಪಡೆ ಮಾಡಿದ್ರು, ಅವರು ಇದು ಪೊಲಿಟಿಕಲ್ ಅಂದ್ರೆ ಇದು ನಂಬರ್ ಗೇಮ್. ಅದು ಯಾರು ಅಲ್ಲಿಗೆ 113 ಇವರು ಕ್ರಾಸ್ ಮಾಡಿದ್ರು, ಸಾರಿ 113 ಕರ್ನಾಟಕದ್ದು 123 ಯಾರು ಕ್ರಾಸ್ ಮಾಡಿದ್ರು ಅವರು ಸರ್ಕಾರವನ್ನು ರಚಿಸುದೇ, ಅದರಲ್ಲಿ ಮತ್ತೇನಿಲ್ಲ. ಇವರು ನಮ್ಮಿಂದ ಆಯ್ತು, ಇವ್ರದ್ದು ಕೂಡ ಮೈತ್ರಿಕೂಟನೆ. ಇವರು ಏನು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ದಲ್ಲ. ಇವರು ರಕ್ಷಾ ಕವಚ ಹಿಡ್ಕೊಂಡಿದ್ದು ಮೈತ್ರಿಕೂಟದ್ದೇ. NDA ಅಡಿಯಲ್ಲಿ ನೀವು ಚುನಾವಣೆಗೆ ಹೋಗಿರುವಂತದ್ದು, ಏನು ಬಿಜೆಪಿ ಅಥವಾ ಮೋದಿ ಹೆಸರಲ್ಲಿ ಹೋಗಿರುವಂತಲ್ಲ. NDA ಅಡಿಯಲ್ಲಿ ಹೋದ್ರಿ, ಅಲ್ಲಿ HAM ಅನ್ನುವಂಥದ್ದು, RLSP ಅನ್ನುವಂಥ ಇನ್ನೊಂದು ಪಕ್ಷ ಇತ್ತು, ಮತ್ತೆ LJP ಇರ್ಬೋದು, ಹೌದು, ಇನ್ನು ಬಿಜೆಪಿ. ನೀವು 160 ಕಡೆಗಳಲ್ಲಿ ನೀವು ಸ್ಪರ್ಧೆ ಮಾಡಿದ್ರಿ. ಒಟ್ಟಿನಲ್ಲಿ ನೀವು ಕೂಡ ನಿಮ್ಮ ಸ್ವಂತಿಗೆಯನ್ನ ಇಟ್ಟುಕೊಂಡು, ಅಥವಾ ಇಲ್ಲಿ ಒಂದು ಬೆಳವಣಿಗೆ ನೀವು ಅಬ್ಸರ್ವ್ ಮಾಡ್ಬೇಕು. ನಾನು ಅದನ್ನೇ ಹೇಳಬೇಕಿದ್ದು. ನೋಡಿ, ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ, ಅಮಿತ್ ಶಾ ಅವರು ಅಧ್ಯಕ್ಷ ಆದ ನಂತರ ಪಕ್ಷವನ್ನು ಎಲ್ಲ ರಾಜ್ಯಗಳಲ್ಲಿ ವಿಸ್ತರಿಸುವಂಥ ಒಂದು ಕಾರ್ಯಕ್ರಮ. ಇವತ್ತು ನಮ್ಮ ಹಿರಿಯರು ವಾಜಪೇಯಿ ಮತ್ತು ಅಡ್ವಾಣಿ ಅವರು ಇಡೀ ರಾಷ್ಟ್ರವನ್ನು ಸುತ್ತಿ ರಾಷ್ಟ್ರೀಯ ಪಕ್ಷವಾಗಿ ಇದನ್ನು ಬೆಳೆಸಬೇಕು ಅಂತ ಏನು ಮಾಡಿದ್ರು. ಇವತ್ತು ಒಂದು ಪರಿಸ್ಥಿತಿ ಏನು ಬಂದಿದೆ, BJP ವರ್ಸಸ್ ಆಲ್ ಅಂತ ಒಂದು ವ್ಯವಸ್ಥೆ. ನೀವು ಹೇಳಿದ ಈ ಮಾಂಜಿ ಅವರ ಮಾಂಜಿ ವರ್ಸಸ್ ಮಾಂಜಿ ಏನು ಹೇಳ್ತಾರೆ, ಇವರು 2-3 ಅಂತ ಒಂದು ಅವ್ರದ್ದು ಹೊಸ್ತು ಪಕ್ಷ ಎಲ್ಲ ಬಂದದ್ದು, ಸ್ಮಾಲ್ ಅಲೈಸ್. ಇವರು ರಾಷ್ಟ್ರೀಯ ಪಕ್ಷ, ರಾಷ್ಟ್ರ ಆಡಳಿತ ಮಾಡಿದ ಒಂದು ರಾಷ್ಟ್ರ ಆಡಳಿತ ಮಾಡಿದ 35 ವರ್ಷ ಬಿಹಾರದಲ್ಲಿ ಆಡಳಿತ ಮಾಡಿದಂತ ಒಂದು ಪಕ್ಷ ಇವತ್ತು LIS ಜೊತೆ ನಮಗೆ 20% ಸೀಟ್ ಸಾಕು ಅಂತ ಒಂದು ಕಾಂಪ್ರಮೈಸ್ ಸಿಚುವೇಶನ್ ಇದ್ದಾರೆ. ಇವರಿಗೆ ಯಾವ ನೈತಿಕತೆ ಇದೆ ನಮಗೆ ಹೇಳಿಕೆ? ಒಂದು
ಸೆಕೆಂಡ್ಲಿ ನಮ್ಮ ಪಕ್ಷ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೋಸ್ಕರ ನೋಡಿ ಅಲ್ಲಿಯ ಜನಾದೇಶ ಏನಿದೆ ನಾವು ಅದನ್ನು ಒಪ್ತೇವೆ, ನಾವು ಎಲ್ಲಿಯೂ ಅಲ್ಲ ಅಂತ ಹೇಳುವುದಿಲ್ಲ, ಅದು ನಾವು ಕಂಡಿದ್ದೆ. ಯಾಕಂದ್ರೆ ನಮ್ಮ ಪಕ್ಷದ್ದು ಮುಂಚೆಯಿಂದ ಕೂಡ, ಯಾಕಂದ್ರೆ ನಾವು 2 ಸೀಟಿಂದ ಬಂದವರು, ಇವರ ಹಾಗೆ ಫುಲ್ ಮೆಜಾರಿಟಿ ಇದ್ದದ್ದು ಇವತ್ತು 44ಕ್ಕೆ ಬಂದವರಲ್ಲ, ನಾವು ಎಸ್ಟಾಬ್ಲಿಷ್ ಮಾಡೋದು. ಹಾಗಾಗಿ ಸೋಲು ನಮ್ಗೆ ಏನಿದೆ ಅದನ್ನು ಅನಾಲಿಸಿಸ್ ಮಾಡ್ತಾರೆ ಸರ್. ಇವರು ನಾವು ಅಷ್ಟಕ್ಕೆ ಒಪ್ಪಿದ್ವಿ ಅಲ್ಲಿ. ಇವರು ಪಂಜಾಬಲ್ಲಿ ಅಕಾಲಿದಳ ಎಷ್ಟು 117 ಸೀಟಲ್ಲಿ ಪಂಜಾಬ್ ಅಕಾಲಿದಳ ಉಂಟು ಸರ್, ಗೊತ್ತುಂಟು. ಇವ್ರು ಎಷ್ಟು ಸ್ಪರ್ಧೆ ಮಾಡಿದ್ರು, ಅಕಾಲಿದಳಕ್ಕೆ ಎಷ್ಟು ಬಿಟ್ಕೊಟ್ರು? ಇವ್ರದ್ದು ರಾಷ್ಟ್ರೀಯ ಪಕ್ಷ ಅಲ್ವಾ, ನಮ್ದು ಮಾತ್ರ ರಾಷ್ಟ್ರೀಯ ಪಕ್ಷನಾ? ಇವರಿಗೆ ಬೇರೆ ರಾಜ್ಯದಲ್ಲಾದ್ರೆ ಇವರಿಗೆ ಅಲ್ಲಿಗೆ ಪರಿಸ್ಥಿತಿಗೆ ತಕ್ಕ ಹೊಂದಾಣಿಕೆ ಆಗಬೇಕು. ಒಂದ್ ನಿಮಿಷ ಪರಿಸ್ಥಿತಿ ಯಾಕಂದ್ರೆ ಹೊಂದಾಣಿಕೆ ಆಗಬೇಕು. ನಾವು ಮಾಡ್ಕೊಂಡ್ರೆ ಇವರಿಗೆ ತಪ್ಪಾಗಿರ್ತದೆ. ಇವರು ಕೇವಲ 25 ಸ್ಥಾನದಲ್ಲಿ ಮಾತ್ರ ಸ್ಪರ್ಧಿಸಿದ್ರು ಪಂಜಾಬ್. ಇಲ್ಲಿ ನೋಡಿ, ಇವರು ಮತ್ತೆ RLSP ಮತ್ತೆ ಇವರದ್ದು ಇದೆಲ್ಲ ಪಕ್ಷ ಉಂಟಲ್ಲ, ಇವರು ಮತ್ತೆ ನಮ್ದು ಹೊಸ ಪಕ್ಷ ಮಾಂಜಿದು ಮಾತ್ರ ಹೊಸ ಪಕ್ಷ, ಮತ್ತೆ ಯಾರ್ದು ಹೊಸ ಪಕ್ಷ ಅಲ್ಲ, ಮತ್ತೆ ಎಲ್ಲ ಮುಂಚೆ ಇದ್ದಂತ ಪಕ್ಷಗಳೇವಲ್ಲ. ಇವ್ರದ್ದು 6 ಸೀಟನ್ನು ಗೆದ್ದಿತ್ತು, ಯಾರ್ದು ಪಾಸ್ವಾನ್ ಅವರ ಪಕ್ಷ. RLSP ಉಪೇಂದ್ರ ಕುಶ್ವಾಹ ಅವರದ್ದು 3 ಲೋಕಸಭಾ ಸ್ಥಾನವನ್ನು ಗೆದ್ದಿತ್ತು. ಇವರಿಗೆ 3 ಇವತ್ತು MLA ಗೆಲ್ಸ್ಲಿಕ್ಕೆ ಆಗ್ಲಿಲ್ಲ. 3 ಜನ ಲೋಕಸಭಾ ಸದಸ್ಯರಿದ್ರು, ಇವ್ರದ್ದು 3 MLA ಗೆಲ್ಲಿಲ್ಲ. ಅವ್ರದ್ದು 2 MLA ಆಯ್ತು, ಅವ್ರದ್ದು 2 ಸೀಟ್. 6 ಜನ ಲೋಕಸಭಾ ಸದಸ್ಯರಿದ್ರು, ಕೇವಲ 2 ಸ್ಥಾನಕ್ಕೆ ಮಾತ್ರ ತೃಪ್ತಿ ಪಟ್ಟುಕೊಂಡ್ರು ಪಾಸ್ವಾನ್ ರವರು. ಇವರು ಮೈತ್ರಿಕೂಟ, ಇವ್ರು ಮಾಡ್ಕೊಂಡ್ರೆ ಮೈತ್ರಿಕೂಟ, ನಾವು ಮಾಡ್ಕೊಂಡ್ರೆ ಮತ್ತೊಂದು ಅನಾಚಾರ ಅಂತಕ್ಕಂಥದ್ದು ಮಾತನಾಡಬಾರ್ದು. ಎಲ್ಲರದು ಮೈತ್ರಿಕೂಟ ಅಂತ ಹೇಳಿದ್ರೆ ಇವ್ರದ್ದು ಮೈತ್ರಿಕೂಟ, ನಮ್ದು ಮೈತ್ರಿಕೂಟ, ಎಲ್ಲರೂ ಒಟ್ಟಾಗಿ ಚುನಾವಣೆಗೆ ಹೋಗಿದ್ದೀವಿ. ಎರಡು ಮೈತ್ರಿಕೂಟಗಳ ನಡುವೆ ನಡೆದಿರುವಂತಹ ಒಂದು ಇದು 2 ಮೈತ್ರಿಕೂಟಗಳ ನಡುವಿನ ಚುನಾವಣೆ. ಅದರ ಒಳಗಡೆ ಒಂದು ಕಡೆಯಲ್ಲಿ ನಿತೀಶ್ ಅವರ ಮುಖ ಇತ್ತು, ಇನ್ನೊಂದು ಕಡೆಯಲ್ಲಿ ಮೋದಿ ಅವರ ಮುಖ. ನಿಮ್ಮಲ್ಲಿ ಕೇಳಬೇಕು, ಬಿಜೆಪಿಗೆ ಸ್ಥಳೀಯ ಕಾರ್ಯಕರ್ತರು ಅಲ್ಲಿ ಇಲ್ಲ ಬಿಹಾರದಲ್ಲಿ ಅನ್ನುವಂತ ಒಂದು ದೊಡ್ಡ ಒಂದು ಸಮಸ್ಯೆ ಇರುವಂತದ್ದು. ಬಿಹಾರದಲ್ಲಿ ಸ್ಥಳೀಯವಾಗಿ ಅಲ್ಲಿ ಯಾವುದೇ ಕೂಡ ತಳಮಟ್ಟದಲ್ಲಿ ಯಾವುದೇ ಕಾರ್ಯಕರ್ತರು ಇಲ್ಲ. ಎಲ್ಲ ಒಂದು ಕಡೆಯಲ್ಲಿ ನಾಯಕರಿದ್ದಾರೆ, ರಾಷ್ಟ್ರ ಮಟ್ಟದಲ್ಲಿ ಮಿಂಚ್ತಾ ಇದ್ದಾರೆ, ಬಿಟ್ರೆ ಅಲ್ಲಿ ಯಾರು ಕೂಡ ತಳಮಟ್ಟದಲ್ಲಿ ಕಾರ್ಯಕರ್ತರಿಲ್ಲ. ಯಾವುದೋ ಒಂದು ಟ್ರೆಂಡ್ ಬರುತ್ತೆ, ಆ ಮೂಲಕ ಒಂದಷ್ಟು ಸೀಟ್ಗಳನ್ನು ಗಳಿಸ್ತಾ ಇದ್ರು ಅಂತ ಹೇಳುದು. ಇಲ್ಲ ಶ್ರೀಕಾಂತ್, ಈ ಮಾತನ್ನ ನಾನು ಒಪ್ಲಿಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಆ ಭಾಗದಲ್ಲಿ ನಾನು ನೋಡಿದವನಿದ್ದೇನೆ. ಹಿಂಗಾಗಿ ಬಿಜೆಪಿಯ ಸಂಘಟನಾತ್ಮಕ ದೃಷ್ಟಿಯಿಂದ ಬಿಹಾರದಲ್ಲಿ ಸಾಕಷ್ಟು ಪ್ರಬಲವಾಗಿದೆ. ಬಟ್ ದ ಟ್ರೆಂಡ್ ಅಗೇನ್ಸ್ಟ್ ಅದೇನು ಹೋಗ್ತಾ ಇದೆಯೋ, ಟ್ರೆಂಡ್ ಏನು ಹೋಗ್ತಾ ಇದೆಯೋ, ಪ್ರೋ ನಿತೀಶ್ ಆರ್ ಫಾರ್ಗೆಟ್ ದ ಆಂಟಿ ಮೋದಿ, ಇಟ್ಸ್ ಅ ಪ್ರೋ ನಿತೀಶ್ ಅನ್ನೋಂಥದ್ದು ಏನು ಹೋಗ್ತಾ ಇದೆಯೋ, ಸೊ ಆ ಒಂದು ಕಾರಣಕ್ಕಾಗಿಯೇ ಬಿಹಾರದಲ್ಲಿ ಇವತ್ತಿನ ದಿವಸ ಈ ರೀತಿಯಾದಂತಹ ಒಂದು ಸಂದರ್ಭ ಬರ್ತಾ ಇದೆ. ಎರಡನೇ ಸಂದರ್ಭ, ಯಾವುದೇ ಒಬ್ಬ ವ್ಯಕ್ತಿ ಒಂದು ಅಧಿಕಾರದಿಂದ ಬಹಳಷ್ಟು ದಿನ ಹೊರಗಡೆ ಉಳಿದಂತಹ ಸಂದರ್ಭದಲ್ಲಿ ಅವನ ಪರವಾಗಿಯೂ ಸಿಂಪತಿ ಕ್ರಿಯೇಟ್ ಆಗುತ್ತೆ. ಸೇಮ್ ಇಸ್ ವಿತ್ ಲಾಲು ಯಾದವ್. ಲಾಲು ಯಾದವ್ಗೆ ಪ್ರತಿ ಸಾರಿನೂ ನಾವು ಏನು ರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಲಾಲು ಯಾದವ್ರನ್ನ ಒಂದು ಜೋಕರ್, ಪೊಲಿಟಿಕಲ್ ಜೋಕರ್ ತರ ನಾವೇನು ಕ್ರಿಯೇಟ್ ಮಾಡ್ತಾ ಹೋದ್ವೋ, ಆ ಲಾಲು ಯಾದವ್ಗೆ ಇರುವಂತಹ ಒಂದು ಪೊಲಿಟಿಕಲ್ ಅನಾಲಿಸ್ಟ್ ಅಂದ್ರೆ ಅವ್ರ ಕಿವಿ ಯಾವತ್ತೂ ಗ್ರೌಂಡ್ ನಲ್ಲಿ ಇರ್ತದೆ. ಸೊ ಅದನ್ನ ಉಳಿದಂತ ರಾಜಕೀಯ ಪಕ್ಷ ಅಧಿಕಾರ ಇಲ್ಲದಿದ್ರು ಅವರು ತೆರೆಮರೆಗೆ ಸರಿಲಿಲ್ಲ. ಯಾವತ್ತೂ ರಾಜಕಾರಣದಲ್ಲಿ ಆಕ್ಟಿವ್ ಆಗಿದ್ಕೊಂಡೇ ತನ್ನ ಪ್ರೆಸೆನ್ಸ್ ಅನ್ನು ತೋರಿಸ್ಕೊಳ್ತಾನೆ ಹೋದ್ರು. ಅದು ಒಂದು ಎಲ್ಲೋ ಒಂದ್ ಕಡೆ ಅಂದ್ರೆ ಲಾಲು ಯಾದವ್ ಇವತ್ತಿನ ದಿವಸ ಒಬ್ಬ ಪೊಲಿಟಿಕಲಿ ಇಮ್ಯಾಚುವರ್ ಅನ್ನುವಂತಹ ಅವರನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಏನು ಉಳಿದಂತ ಎಲ್ಲ ಪಕ್ಷಗಳು ಪ್ರಯತ್ನ ಪಟ್ಟವು, ಅಥವಾ ಇಡೀ ರಾಜಕಾರಣವೇ ಆ ರೀತಿ ಪ್ರಯತ್ನ ಪಟ್ಟು ಅಲ್ಲಿ ನಾವು ತಪ್ಪಿದ್ವಿ. ಬಹುಶಃ ಅಲ್ಲಿ ತಪ್ಪಿದ್ರು. ಎಂಟೈರ್ ಬಿಜೆಪಿಯ ನೆಟ್ವರ್ಕ್ ಕೂಡ ಆ ಸಂದರ್ಭದಲ್ಲಿ ಅಲ್ಲಿ ತಪ್ಪಿತು ಅನ್ನುವಂಥದ್ದು ಒಂದು ಮಾತು. ಎರಡನೇ ಮಾತು ನಾನು ಹೇಳ್ತಾ ಅಂದಿರೋದು, ಯಾಕೆ ಪದೇ ಪದೇ ಈ ರೀತಿಯಾದಂಥ GST ಇರ್ಬೋದು, ಮತ್ತೊಂದು ವಿಚಾರ ಇರ್ಬೋದು, ವಿಕೇಶನ್ ಎತ್ತಾ ಇದ್ರು, ದಯವಿಟ್ಟು ನಿಮ್ಮ ಪಕ್ಷದವ್ರಿಗೆ ಹೇಳಿ. VS ಆಚಾರ್ಯ ಅವರು ಬರೆದು ಕೊಟ್ಟಂತಹ ಒಂದು ರಿಪೋರ್ಟ್ ಇದೆ ರಾಷ್ಟ್ರೀಯ ಮಟ್ಟದಲ್ಲಿ, ಅದನ್ನು ಒಂದು ಸರಿಯಾಗಿ ಓದಿ ಅಂತ ಹೇಳಿ. ಇಟ್ ಈಸ್ ಆಂಟಿ GST ಬಿಲ್ ಬಂದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ನ ಪ್ರಸ್ತಾವನೆ, ಅದು ಭಾರತೀಯ ಜನತಾ ಪಾರ್ಟಿದಲ್ಲ. ಆ ಸಂದರ್ಭದಲ್ಲಿ ಸುಶೀಲ್ ಕುಮಾರ್ ಮೋದಿ ಮತ್ತೆ ವಾಜುಭಾಯಿ ವಾಲಾ ಏನಿದ್ರು, ಅವ್ರು ಗುಜರಾತ್ನ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು. ಆ ಸಂದರ್ಭದಲ್ಲಿ ಮೊದಲು ಒಂದು ಟರ್ಮ್ ಫೈನಾನ್ಸ್ ಮಿನಿಸ್ಟರ್ ಕೂಡ ಆಗಿದ್ರು, ಆಯ್ತಾ. ಅವರು ಆನಂತರ ಧನಂಜಯ್ ಕುಮಾರ್ ಏನಿದ್ರು, ಧನಂಜಯ್ ಕುಮಾರ್ ಇವ್ರದ್ದೆಲ್ಲೂ ಸೇರಿ 5 ಜನರ ಕಮಿಟಿ ಮಾಡಲಾಗಿತ್ತು. ಅದರಲ್ಲಿ VS ಆಚಾರ್ಯ ಕೂಡ ಒಬ್ರು ಅದರದ್ದು ಮುಖ್ಯ ಪ್ರವರ್ತಕರಾಗಿದ್ರು. GST ಬಿಲ್ನ ವಿರುದ್ಧವಾಗಿ ಆ ಬಿಲ್ ಅದೊಂದು ರಿಪೋರ್ಟ್ ಇದೆ, ದಯವಿಟ್ಟು ತಮ್ಮ ಪಕ್ಷದವ್ರಿಗೆ ಓದ್ಲಿಕ್ಕೆ ಹೇಳಿ ಅದನ್ನ. ಈ ಒಂದು ಏನು ನೀವು ಮಾಡ್ತಾ ಇದ್ರು, ಅಧಿಕಾರಕ್ಕೆ ಬಂದ ಮೇಲೆ ಮಾಡ್ತಾ ಇರುವಂತಹ ಕ್ರಮಗಳೇನಿದೆ ಎಲ್ಲವನ್ನೂ ರಿವರ್ಸ್ ಗೇರ್ನಲ್ಲಿ ಹಾಕ್ತಾ ಇದ್ದೀರಿ ನೀವು, ಎಲ್ಲವನ್ನೂ ವಿರುದ್ಧವಾಗಿ ತೆಗೆದುಕೊಂಡು ಹೋಗ್ತಾ ಇದ್ದೀರಿ. ಕೃತಿಗಿಂತ ಮಾತು ಜಾಸ್ತಿ ಆಗ್ತಾ ಇದೆ. ಅದನ್ನ ವಿಚಾರ ಮಾಡ್ತಾ ಇಲ್ಲ, ಅದನ್ನು ವಿಚಾರ ಮಾಡ್ತಾ ಇಲ್ಲ. ಒಂದು. ಎರಡನೇದಾಗಿ, ಇಲ್ಲಿ ಸರ್ಕಾರದಲ್ಲಿ ಬಂದಾಗ ನಾನು ವಿರೋಧ ಪಕ್ಷದಂತೆ ವರ್ತಿಸ್ಲಿಕ್ಕೆ ಬರೋದಿಲ್ಲ. ಸರ್ಕಾರದಲ್ಲಿ ಬಂದಾಗ ಸರ್ಕಾರ ಮತ್ತು ಪಕ್ಷ ಎರಡು ಜವಾಬ್ದಾರಿಗಳು ಬೇರೆ ಬೇರೆ. ಅದೇ ಒಂದು ವಿಚಾರ ಕುರಿತಾಗಿಯೂ ಯಾವತ್ತೂ ಪಕ್ಷದ ಆಂತರಿಕ ಸಂಘಟನೆ, ಪಕ್ಷದ ಚುನಾವಣೆ ವ್ಯವಸ್ಥೆಗಳು ಇದೆಲ್ಲವೂ ಒಂದು ಬೇರೆ. ರಾಜಕಾರಣ, ಅಧಿಕಾರ ನಡೆಸುವಂತಹದ್ದು, ಸರ್ಕಾರ ನಡೆಸುವಂತಹದ್ದು ಬೇರೆ. ಎರಡೂ ಕೂಡ ಪ್ಯಾರಲಲ್ ಆಗಿ ಹೋಗ್ಬೇಕಾದಂತ ಅನಿವಾರ್ಯತೆಗಳು. ಪ್ರಧಾನಮಂತ್ರಿಯಾಗಿ 18 ತಾಸು ಕೆಲಸ ಅಲ್ಲ, ಅವ್ರು 24 ತಾಸು ಕೆಲಸ ಮಾಡಿದ್ರು ಕೂಡ ಅದು ಕಡಿಮೆಯೇ. ಸೊ ಅಂತಹ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಇಷ್ಟೊಂದು ಕೆಲಸ ಮಾಡ್ತಾ ಇದ್ದಾರೆ, ಹಿಂದಿನ ಪ್ರಧಾನಮಂತ್ರಿ ಕೆಲಸ ಮಾಡ್ತಾ ಇರಲಿಲ್ಲ.
ಅನ್ನೋಂಥದ್ದು ತಪ್ಪು. ಅಲ್ಲಿ ಆ ಸ್ಥಾನದಲ್ಲಿ ಯಾರೇ ಕುಳಿತರೂ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಾಗತ್ತೆ, ಮತ್ತು ಹಿಂದಿನವರು ಕೂಡ ಅಷ್ಟೇ ಜವಾಬ್ದಾರಿಯಿಂದ ಕೆಲಸ ಮಾಡಿದ್ದಾರೆ ಕೂಡ. ಎಂದೂ ಕೂಡ ದೇಶದ ಮಟ್ಟಿಗೆ, ದೇಶದ ಸೆಕ್ಯೂರಿಟಿ ಮಟ್ಟಿಗೆ ಕಾಂಪ್ರಮೈಸ್ ಆಗುವಂಥವ್ರು ಯಾವುದೂ ಅಲ್ಲ. ಅದು ಯಾವುದೇ ಪಕ್ಷ ಅಲ್ಲಿ ಬಂದು ಕೂತಿರಲಿ ಆ ಸಂದರ್ಭ. ಹೀಗಾಗಿ ಆ ಒಂದು ಜವಾಬ್ದಾರಿನ ಇಟ್ಕೊಂಡು ಮಾಡಿದ್ರೇನೋ ಅಂಥದ್ದು ಒಂದು. ಪ್ರಧಾನಮಂತ್ರಿಯಾಗಿ ಪಕ್ಷದ ವಿಚಾರಗಳನ್ನು ಬಿಟ್ಟು ಬಿಡೋದು ನರೇಂದ್ರ ಮೋದಿಗೆ ಸದ್ಯದ ಮಟ್ಟಿಗೆ ಒಳ್ಳೆಯದು. ಕೆಲವೊಂದು ಸಂಘಟನೆಗಳನ್ನ ಆರ್ಗನೈಸೇಷನಲ್ ಲೆವೆಲ್ನಲ್ಲಿ ಅದು ಡಿಸೈಡ್ ಆಗಬೇಕಾಗಿದ್ದಂಥ ಸಂದರ್ಭ ಇದೆ, ಅದು ಡಿಸೈಡ್ ಆಗಬೇಕು. ಇನ್ನೊಂದು ಹೆಚ್ಚಿನ ಸಂಗತಿ ಇದೆ, ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾರೆ ಅಂದ ತಕ್ಷಣ ಉಳಿದಂತಹ ಏನಂತಾರೆ ಪ್ರತಿ ಸಾರಿ ಫ್ರಿಂಜ್ ಎಲಿಮೆಂಟ್ಸ್ ಅಂತ ಏನು ಪದೇ ಅಂತಿದ್ದೀರಾ, ಒಂದು ಸಾರಿ ಎಂಟೈರ್ ನೆಟ್ವರ್ಕ್ ಕೂತು ವಿಚಾರ ಮಾಡಬೇಕಾದ ಸಂಗತಿ ಇದೆ. ಸಂಪೂರ್ಣ ಸಂಘ ಪರಿವಾರ ಇರ್ಬೋದು, ಅದರ ಅಲೈಸ್ ಇರ್ಬೋದು, ಬಿಜೆಪಿಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾರೋ, ಸಿಂಪಥೈಸರ್ಸ್ ಇರ್ತಾರೆ, ಎಲ್ಲರೂ ಕೂಡಿ ಒಂದ್ಸರಿ ವಿಚಾರ ಮಾಡುವಂಥ ಅವಶ್ಯಕತೆ ಇದೆ. ಈ ದೇಶಕ್ಕೆ ನೀವು ಕೊಡುವಂಥ ವಾಟ್ ಎವರ್ ಯುವರ್ ಕನ್ಸೆಪ್ಟ್ ಆಫ್ ಡೆವಲಪ್ಮೆಂಟ್, ವಾಟ್ ಎವರ್ ಯು ಆರ್ ಸೇಯಿಂಗ್, ಅದನ್ನ ಮಾಡ್ಬೇಕಂತಂದ್ರೆ ನರೇಂದ್ರ ಮೋದಿ ಒಂದು ಸ್ವಲ್ಪ ನೀವು ಮಾಡ್ತಾ ಇರುವಂತ ಕೆಲಸಕ್ಕೆ ಅವ್ರು ಪದೇ ನಿಮ್ಮನ್ನ ಸಮಾಧಾನ, ನೀವು ಮಾಡ್ತಾ ಇರುವಂತ ಕೆಲಸಕ್ಕೆ ಅವ್ರು ಉತ್ತರದಾಯಿಯನ್ನಾಗಿ ಮಾಡೋ ಬದಲಾಗಿ ದೇಶದ ಕೃತ ಅವರು ಸಮಾಧಾನವಾಗಿ ಈ ಸಂದರ್ಭದಲ್ಲಿ ಇರದೇ ಹೋದಂತ ಸಂದರ್ಭದಲ್ಲಿ ಬಿಜೆಪಿಗೆ ಮುಂದಿನ ದಿನದಲ್ಲಿ ಡಿಫಿಕಲ್ಟ್ ಟೈಮ್ಸ್ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡೋಣ. ಒಂದು ಪುಟ್ಟ ವಿರಾಮ ವೀಕ್ಷಕರೇ, ವಿರಾಮದ ಬಳಿಕ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. Shiddas, the Samsung exclusive store, City Arcade, Bendurwell, Mangalore, and Udupi Manipal Main Road, Udupi. ವಿರಾಮದ ಬಳಿಕ ಕರೆಂಟ್ ಅಫೈರ್ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಬಿಹಾರದ ಚುನಾವಣೆ ಏನಿದೆ, ಈ ಚುನಾವಣೆ ಎಲ್ಲೋ ಒಂದು ಕಡೆಯಲ್ಲಿ ಕರ್ನಾಟಕದ ಮುಂದಿನ ಚುನಾವಣೆ ಕೂಡ ದಿಕ್ಸೂಚಿ ಆಗಬಹುದಾ ಅನ್ನೋದರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ನಾನು ಕಿಶನ್ ಶೆಟ್ಟಿ ಅವರಲ್ಲಿ ಕೇಳಬೇಕು. ಅವ್ರು ಹೇಳ್ತಾ ಇದ್ರು, ನಿಮ್ಮ ನಾಯಕರ ಎಲ್ಲೋ ಒಂದು ಕಡೆಯಲ್ಲಿ ಲೂಸ್ ಸ್ಟಾಕ್ ಇದೆ, ಇದು ಈ ಚುನಾವಣೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಪ್ರಭಾವವನ್ನು ಬೀರಿರ್ಬೋದು. ಯಾಕಂದರೆ ವಿ ಕೆ ಸಿಂಗ್ ಅವರು ಹೇಳಿದ್ರು, ದಲಿತರ ಹತ್ಯೆ ಆದಾಗ ಅವರ ಸಂದರ್ಭದಲ್ಲಿ ದಲಿತರ ಜೀವಂತ ದಹನ ಆದಾಗ ಎಲ್ಲೋ ನಾಯಿಗೆ ಕಳ್ಳು ಹೊಡೆದ್ರು ಅಂತ ಅದಕ್ಕೆಲ್ಲ ನಾವು ರಿಪ್ಲೈ ಮಾಡೋದಕ್ಕೆ ಅಥವಾ ಅದಕ್ಕೆ ನಾವು ಜವಾಬ್ದಾರರಾಗೋದಿಲ್ಲ ಅನ್ನುವಂಥ ಹೇಳಿಕೆ ಇರ್ಬೋದು, ಅಥವಾ ಮೋಹನ್ ಜಿ ಭಾಗವತ್ ಅವರ ಮೀಸಲಾತಿಯ ಬಗ್ಗೆ ಮರುಪರಿಶೀಲನೆ ಮಾಡುವಂಥ ಅಗತ್ಯ ಇದೆ ಅನ್ನುವಂಥ ಮಾತಿರ್ಬೋದು. ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ನಿಮ್ಮ ವಿರೋಧಿಗಳಿಗೆ ಆಹಾರವನ್ನು ಒದಗಿಸಿದೆ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಇಲ್ಲಿ ಒಂದು ಸ್ವಾಭಾವಿಕ ಎಂತ ಅಂತ ಹೇಳಿದ್ರೆ, ನಿಮ್ಮ ಪಕ್ಷದಲ್ಲಿ ಒಂದು ಆಂತರಿಕವಾಗಿ ಒಂದು ಸಂವಿಧಾನ ಅನ್ನುವಂಥದ್ದು ಇರುತ್ತದೆ, ಖಂಡಿತ ಇದೆ. ಮತ್ತೆ ಈಗಾಗಲೇ ಎಲ್ಲರಿಗೂ ಯಾರ್ಯಾರು ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ ಮೀಡಿಯಾದ ಎದುರಿಗೆ, ಅದನ್ನು ರಾಂಗ್ ಇಂಟರ್ಪ್ರೆಟ್ ಮಾಡಿ ದೊಡ್ಡ ವಿಷಯ ಮಾಡಿದ ಎಲ್ಲರಿಗೂ ಈಗಾಗಲೇ ಪಕ್ಷದಿಂದ ಕೂಡ ಎಲ್ಲ ಸೂಚನೆಗಳು ಹೋಗಿದೆ. ಅಮಿತ್ ಶಾ ಅವರು ನಿಮಗೆ ಕ್ಲಾಸ್ ತಗೊಂಡ ನಂತರ ಕೂಡ ಶಾರುಖ್ ಖಾನ್ ಬಗ್ಗೆ ಮಾತಾಡಿದ್ದಾರೆ ಮೊನ್ನೆ ಇತ್ತೀಚೆಗೆ. ಕ್ಲಾಸ್ ತಗೊಂಡ ನಂತರ ಇಲ್ಲಿ ಒಂದು ಏನಾಗ್ತದೆ ಅಂತ ಹೇಳಿದ್ರೆ, ಬಿಜೆಪಿ ಅವರು ಏನು ಹೇಳಿದ್ರು ಅದು ತಪ್ಪೆ ಅಂತ ಒಂದು ವ್ಯವಸ್ಥೆ. ಅಂದರೆ ಸರ್ಕಾರ ಇರುವಾಗ ಅದು ಸ್ವಾಭಾವಿಕ, ಆದರೂ ಕೂಡ ಅದು ಮುಂಚಿನಿಂದಲೂ ಬಂದ ಪದ್ಧತಿ. ಏನೇ ತಪ್ಪಾದರೂ ಕೂಡ ಅಧಿಕಾರದಲ್ಲಿ ನಾವಿಲ್ಲದಿದ್ದರೂ ಕೂಡ ಅದು ಬಿಜೆಪಿ, ಅದು ಇವರೊಂದು ಸೆಕ್ಯುಲರ್ ಅಂತ ಒಂದು ಮುಖವಾಡೆಯನ್ನು ಹಾಕೊಂಡು ಅವ್ರದ್ದು ಕೋಮುವಾದಿ ಅಂತ ಅದೊಂದು ಹೇಳುವಂಥ ಒಂದು ವ್ಯವಸ್ಥೆ ಏನಿದೆ. ಅಂದರೆ ಇಲ್ಲಿ ಒಂದು ಭಾಗದ ಜನರಿಗೆ ಎಷ್ಟು ಮನಸ್ಸಿಗೆ ನೋವಾದರೂ ನಾಯಕರಿಗೆ ನಾಳೆ ಚುನಾವಣೆ ನಡೀಲಿಕ್ಕಿದೆ ಅನ್ನುವಂಥ ಕನಿಷ್ಠ ಜ್ಞಾನ ಕೂಡ ಇಲ್ವಾ? ಅದೇ ಹೇಳಿದಲ್ಲ, ಅದನ್ನು ಒಂದು ಇಶ್ಯೂಸ್ ಮಾಡಲಿಕ್ಕೆ ಎಲ್ಲ ಆ ಒಂದು ಸಂದರ್ಭದಲ್ಲಿ ಆದಂಥ ಒಂದು ವ್ಯವಸ್ಥೆ. ಅದೀಗ ನಮಗೆ ಎಂತೆಲ್ಲ ತಪ್ಪುಗಳಾಗಿದೆ ನಾವು ಅದನ್ನು ಅನಾಲಿಸಿಸ್ ಮಾಡಿ ಸ್ಪಷ್ಟವಾಗಿ ಪಕ್ಷದಿಂದ ಸೂಚನೆಯನ್ನು ನೀಡ್ತಾ ಒಂದು ವ್ಯವಸ್ಥಿತವಾಗಿ ಅದನ್ನೆಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾರೆ. ಈಗಾಗಲೇ ಕೊನೆಯದಾಗಿ ಏನು ಹೇಳಿಕೆ ಬಯಸ್ತೀರಿ ಬಿಹಾರದ ಚುನಾವಣೆಯ ಫಲಿತಾಂಶದ ಬಗ್ಗೆ? ಕೊನೆಯದಾಗಿ ಏನು ಹೇಳಿ, ಬಿಹಾರದ ಚುನಾವಣೆಯ ಫಲಿತಾಂಶ ಏನಿದೆ, ಇದು ಒಂದು ಎಲ್ಲ ಸೆಕ್ಯುಲರ್ ಶಕ್ತಿಗಳು ಇವರು ಏನು ಹೇಳ್ತಾ ಇದ್ದಾರೆ ಅಂತ ಎಲ್ಲ ಯಾರಿಗೂ ಅಲ್ಲಿ ಸ್ಪಷ್ಟ ಬಹುಮತ ಇಲ್ಲ. ಪಕ್ಷದ ಏನು ವೋಟ್ ರೇಟ್ ಪರ್ಸೆಂಟೇಜ್ ಇದೆ ಅದು ಇವತ್ತಿಗೂ ಅಲ್ಲೇ ಅಷ್ಟೇ ಇದೆ. ಎಲ್ಲ ಪಕ್ಷಗಳು, ಉಳಿದ ಪಕ್ಷಗಳು ಒಟ್ಟಾಗಿ ಅಲ್ಲಿ ಒಂದು ಯಾರು ಬಹುಮತ ತೆಗೆಯದೆ ಆ ಗಠಬಂಧನ ಒಂದು ವ್ಯವಸ್ಥೆಯಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡಿಕೊಂಡು ಅಲ್ಲಿ ವಿನ್ ಆಗಿದ್ದಾರೆ. ಆದ್ರೂ ಕೂಡ ಜನಾದೇಶಗಳ ಗೆಲ್ಲುವಿಕೆ ಮತ್ತು ವೋಟ್ ಅನ್ನು ತೆಗೆದುಕೊಂಡಂತ ಪರ್ಸೆಂಟೇಜ್, ಇದರ ಬಗ್ಗೆ ನೀವು ಪ್ರತಿ ಬಾರಿ ಮಾತನಾಡ್ತೀರಿ. ಮೋದಿ ಚುನಾವಣೆ, ಲೋಕಸಭೆ ಮೋದಿ ಚುನಾವಣೆ ಬಗ್ಗೆ ಕೂಡ ನೀವು ಹೇಳ್ತೀರಾ. ಖಂಡಿತ ನೋಡಿ, ಇದು ಎಷ್ಟು ಇಫೆಕ್ಟ್ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ, ಎವ್ರಿ ಇಲೆಕ್ಷನ್ ಆನ್ ಇಲೆಕ್ಷನ್, ಈಗ ನಮಗೆ ನೀವು 5 ವರ್ಷ ಹಿಂದೆ ಹೋದ್ರೆ, 10 ವರ್ಷ ಹಿಂದೆ ಹೋದ್ರೆ ನಮಗೆ 20%, 15% ಇದ್ದದ್ದು ವೋಟ್ ಶೇರ್ ಇವತ್ತು ಬಿಜೆಪಿಯ ಮತದಾರರು ಏನಿದೆ ಅದು ಜಾಸ್ತಿ ಆಗ್ತಿದೆ. ಅಂದ್ರೆ ನಮ್ಮ ಪಕ್ಷ ಬೆಳೀತಾ ಇದೆ. ಈಗ ನಾವು ಹೊಸದಾಗಿ ಪ್ರತಿ ಒಂದು ಹೊಸ ರಾಜ್ಯವನ್ನು ಎಂಟರ್ ಆಗ್ತಾ ಇದ್ದೇವೆ. ಅಲ್ಲಿ ಆಡಳಿತ ಲೀಡರ್ಶಿಪ್ ನಮ್ದು. ಈಗ ಮುಂಚೆ ಅಲಯನ್ಸ್ ಇರುವಾಗ JDU ಲೀಡರ್ಶಿಪ್ ಇತ್ತು, ಈ ಸತಿ NDA ಅಲಯನ್ಸ್ ನಮ್ದಿದೆ, ನೆಕ್ಸ್ಟ್ ಬರುವಾಗ ನಾವು ಮೆಜಾರಿಟಿ ಬರ್ತೇವೆ ಅಂತ ಒಂದು ಕಾನ್ಫಿಡೆನ್ಸ್. ಈಗ ಮಹಾರಾಷ್ಟ್ರದಲ್ಲಿ ಕೂಡ ಹಾಗೆ ಬೇರೆ ಪಕ್ಷ ಏನಿದೆ ಅವು ನಮ್ಮದೇ ಒಂದು ಅಸ್ತಿತ್ವ, ನಮ್ಮ ಪಕ್ಷವನ್ನು ನಾವು ವಿಸ್ತಾರವಾಗಿ ಬೆಳೆಸುವಂಥ ಒಂದು ವ್ಯವಸ್ಥೆ ಮಾಡುವಾಗ ಖಂಡಿತ ವೋಟ್ ಶೇರ್ ತುಂಬ ಮ್ಯಾಟರ್ ಆಗ್ತದೆ. ನಾವು ಅದನ್ನು ಕೂಡ ನೋಡಬೇಕಾಗ್ತದೆ. ಯಾಕಂದರೆ ಎಷ್ಟು ಜನ ಬಿಜೆಪಿಯ ಪರವಾಗಿ ನಾವು ಒಲವು ಅದನ್ನು ಬೆಳೀತಾ ಇದೆ, ಗ್ರೌಂಡಲ್ಲಿ ವರ್ಕ್ ಆದಾಗ ಮಾತ್ರ ಆ ಒಂದು ವೋಟ್ ಶೇರ್ ಏನು ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗೆ ಮತ್ತು ಇವತ್ತಿನ ಈ ಫಲಿತಾಂಶ ಏನಿದೆ ಅದೊಂದು ಮಿಶ್ರ ಫಲಿತಾಂಶ. ಆದರೂ ಕೂಡ ನಮ್ಮಲ್ಲಿ ಏನೆಲ್ಲ ತಪ್ಪುಗಳಾಗಿದೆ, ಜನಾದೇಶವನ್ನು ನಾವು
ಒಪ್ಪಿಕೊಳ್ತೇವೆ. ಖಂಡಿತವಾಗಿ ಏನೆಲ್ಲ ಸಮಸ್ಯೆಗಳು ಅದನ್ನು ಸರಿಪಡಿಸುವಂಥ ವ್ಯವಸ್ಥೆ ಮಾಡ್ತೇವೆ. ಮುಂದಿನ ಎಲ್ಲ ಚುನಾವಣೆಗಳಲ್ಲಿ ಮುಂಚೆಗಿಂತಲೂ ಜಾಸ್ತಿಯಾಗಿ ನಾವು ಸ್ವೀಪ್ ಮಾಡ್ತೇವೆ. ಯಾಕಂದರೆ ಪ್ರತಿ ಮಿಸ್ಟೇಕ್ಸಲ್ಲಿ ಯು ಲರ್ನ್ ಅಂತ. ಈಗ ನಮ್ಗೆ ಗೊತ್ತಾಗಿದೆ ಯಾವ ವ್ಯವಸ್ಥೆಯಲ್ಲಿ ಎಲ್ಲೆಲ್ಲಿ ಮಿಸ್ಟೇಕ್ ಆಗಿದೆ, ಅದನ್ನೆಲ್ಲ ನಾವು ಸರಿಪಡಿಸ್ಕೊಳ್ತೇವೆ ಅಂತ ಒಂದು ವಿಶ್ವಾಸ ಇದೆ. ಅವ್ರು ಹೇಳ್ತಾ ಇದ್ದಾರೆ ಇದೆಲ್ಲ ಸೆಕ್ಯುಲರ್ಗಳು ಅಂತ ಹೇಳ್ಕೊಂಡವ್ರು ಯಾರೆಲ್ಲ ಇದ್ದಾರೆ ಇಲ್ಲಿ, ಇವ್ರು ಯಾರಿಗೂ ಕೂಡ ಬಹುಮತ ಇಲ್ಲ, ಸ್ವಲ್ಪ ಗೆದ್ದುಕೊಂಡಿದ್ದಾರೆ, ಕೆಲವರು ಜಾತಿಯ ಬಲದಲ್ಲಿ ಗೆದ್ದುಕೊಂಡಿದ್ದಾರೆ. ಈ ಪ್ರಶ್ನೆಗೆ ನಾನು ಆವಾಗಲೇ ಉತ್ತರ ಕೊಟ್ಟೆ, ಯಾಕಂದ್ರೆ ಸ್ಪರ್ಧೆ ಮಾಡಿದ್ದು 101, ಅದು ಬೇರೆ ಪ್ರಶ್ನೆ. ಮತ್ತೆ ನೀವು ಹೇಳಿದ್ರಿ ಇವರ ಲೂಸ್ ಟಾಕ್ ಮಾತುಗಳು ಏನಾಯ್ತು ಅನ್ನೋದು. ಇವರಿಗೆ ಮಾತಾಡಬೇಡಿ ಅಂತ ಹೇಳಲಿಕ್ಕೆ ಯಾರಿಗೂ ನೈತಿಕತೆ ಇಲ್ಲ. RSS ನ ಮೋಹನ್ ಭಾಗವತರು ಅಂತ ಲೂಸ್ ಟಾಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಇವರು ದೇಶದ ಪ್ರಧಾನಮಂತ್ರಿಗಳು ಕೂಡ ಅಂತ ಲೂಸ್ ಟಾಕ್ ಮಾತನಾಡಿದ್ರು. ಅದೆಲ್ಲ ಕಾಸ್ಟ್ಲಿ ಆಯ್ತು ಚುನಾವಣೆಯಲ್ಲಿ. ಈಗ ಒಂದ್ ನಿಮಿಷ ಈ ಮೀಸಲಾತಿಯ ಬಗ್ಗೆ ಇರ್ಬೋದು, ಮೋಹನ್ ಭಾಗವತ್ ಅವ್ರ ಸ್ಟೇಟ್ಮೆಂಟ್ ಇರ್ಬೋದು, ಈಗ DNA ಬಗ್ಗೆ ಇರ್ಬೋದು, ನಾನು ಆವಾಗ ಏನು ಮೆನ್ಷನ್ ಮಾಡಿದೆ ಅದೆಲ್ಲದೂ ಕೂಡ ಬಿಜೆಪಿಗೆ ತುಂಬಾ ಕಾಸ್ಟ್ಲಿ ಆಯ್ತು. ಅವ್ರು ಈಗ ಬಿದ್ರು ಕೂಡ ಮೀಸೆ ಮಣ್ಣಾಗ್ಲಿಲ್ಲ ಅಂತ ಏನೇ ಹೇಳ್ಕೊಳ್ಬಹುದು, ಅದೇನೇ ಇದೆ ಅದು ತುಂಬಾ ಕಾಸ್ಟ್ಲಿ ಆಯ್ತು. ಅದಕ್ಕೆ ತುಂಬಾ ಮತ್ತೆ ಈ ಚುನಾವಣೆ ಬಿಹಾರಿ ವರ್ಸಸ್ ಗುಜರಾತಿ ಆಯ್ತು. ಬಿಹಾರಿಗಳು ಬಿಹಾರಿಯನ್ನು ಒಪ್ಪಿದ್ರು, ಗುಜರಾತಿಗಳನ್ನ ತಿರಸ್ಕರಿಸಿದ್ರು ಅಂತಕ್ಕಂಥದ್ದು ಸ್ಪಷ್ಟ ಆಯ್ತು. ಗುಜರಾತಿ ಅಂದ್ರೆ ನಮ್ಮ ಇಲ್ಲಿ ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ. ಬಿಹಾರದಲ್ಲಿ ಕಾಂಗ್ರೆಸ್ ಇಷ್ಟಕ್ಕೆ ತೃಪ್ತಿ ಪಟ್ಟುಕೊಳ್ಳುತ್ತಾ ನಿಮ್ಗೆ ಮೊದಲನೇ ಹೇಳಿದ್ದೆ, ಇದು ನಿತೀಶ್ ಅವರನ್ನ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡೋದಷ್ಟೇ ನಿಮ್ಮದು ಕೆಲಸ. ಅಲ್ಲಲ್ಲ, ನಾವು ಫಸ್ಟ್ ಪ್ರಿಯಾರಿಟಿ ಬಿಜೆಪಿಯನ್ನು ತಡಿಬೇಕಿತ್ತು ಅಂತ ಹೇಳ್ತಕ್ಕಂಥ ನಾನು ಬಿ ಫ್ರಾಂಕ್ ಒಪ್ಕೊಂಡಿದ್ದೇನೆ. ಇನ್ನ ಪಕ್ಷ ಹೇಗೆ ಬಲಪಡಿಸಿಕೊಳ್ಳಬೇಕು ಅಂತ ಹೇಳ್ತಕ್ಕಂಥ ಪಕ್ಷದ ಮಟ್ಟದಲ್ಲಿ ಚರ್ಚೆ ಆಗ್ತದೆ. ಮತ್ತೆ ಈ ನಿತೀಶ್ ಕುಮಾರ್ ಗೆಲುವಿನಲ್ಲಿ IT ಟೀಮ್ ತುಂಬಾ ಕೆಲಸ ಮಾಡಿದೆ. ಏನು ಪ್ರಶಾಂತ್ ಕಿಶೋರ್ ಅಂತಕ್ಕಂಥ ಮೋದಿ ಟೀಮಲ್ಲಿ ಇರ್ತಕ್ಕಂಥ ಈ ಪ್ರಶಾಂತ್ ಕಿಶೋರ್ ಅವರು ಎಂಟೈರ್ ಶಿಫ್ಟ್ ಆಗಿದ್ರು ನಿತೀಶ್ ಟೀಮ್ಗೆ. ಈ ಬಾರಿ ಫಿರ್ ಏಕ್ ಬಾರ್ ನಿತೀಶ್ ಸರ್ಕಾರ್, ತುಂಬಾ ಇಂಥದ್ದನ್ನೆಲ್ಲ ಸ್ಲೋಗನ್ಸ್ನೆಲ್ಲ ರೆಡಿ ಮಾಡಿ ತುಂಬಾ IT ಟೀಮಿನ ಈ ಕೆಲಸ. ಮತ್ತೆ ಈ ಚುನಾವಣೆಯ ಫಲಿತಾಂಶದಲ್ಲಿ ಮತ್ತೆ ಇವರು ವೋಟ್ ಶೇರಿಂಗ್ ಬಗ್ಗೆ ಮಾತಾಡಿದ್ರು, ಅದ್ರ ಬಗ್ಗೆ ಒಂದು ನಿಮಿಷ ಮಾತಾಡ್ತೇನೆ. ವೋಟ್ ಶೇರಿಂಗ್ ಅಲ್ಲಿ ಇವರು ಲೋಕಸಭೆ ಬಿದ್ದಿದ್ದು ಇವರು ಕೇವಲ 31%, ಮತ್ತೊಂದು 69% ಇವರು ಅಗೇನಿಸ್ಟ್ ಆಗಿ ಬಿದ್ದಿದೆ. ಹಾಗಂತ ನಮ್ಗೆ ಅಧಿಕಾರ ಹಾಗಂತ ನಮ್ಗೆ ಅಧಿಕಾರ ಮಾಡ್ಲಿಕ್ಕೆ ಬರುದಿಲ್ಲ. ಸಂಖ್ಯೆ ಆಧಾರದಲ್ಲಿ ಬಿಜೆಪಿಗೆ ಬಹುಮತ ಇದೆ, ಅಧಿಕಾರ ಮಾಡಬೇಕು. ಇವರು ವೋಟ್ ಶೇರಿಂಗ್ ಪರ್ಸೆಂಟೇಜ್ ಎಷ್ಟು ಆಗಿದೆ ಅಂತಕ್ಕಂಥ ವಿಚಾರ. ಒಂದು ನಿಮಿಷ ಇವರು 2008ರಲ್ಲಿ ಯಡಿಯೂರಪ್ಪನವರು ಸರ್ಕಾರ ಮಾಡಿದಾಗ ಕೂಡ ಕಾಂಗ್ರೆಸ್ನ ವೋಟ್ ಶೇರಿಂಗ್ ಪರ್ಸೆಂಟ್ ಜಾಸ್ತಿ ಇತ್ತು. ಹಾಗಂತ ನಮ್ಗೆ ರೂಲಿಂಗ್ ಮಾಡ್ಲಿಕ್ಕೆ ಆಗಲಿಲ್ಲ. ಇವರು ವೋಟ್ ಶೇರಿಂಗ್ಗೋಸ್ಕರ ಅಲ್ಲಿ ಸಂಖ್ಯಾಬಲ, ನಾನು ಮುಂಚೆ ಹೇಳಿದೆ ನಂಬರ್ ಗೇಮ್, ಅದು ಯಾರು ನಂಬರ್ ಅನ್ನು ಜಾಸ್ತಿ ಮಾಡ್ತಾರೆ, ಮ್ಯಾಜಿಕ್ ನಂಬರ್ ಅನ್ನು ಯಾರು ಕ್ರಾಸ್ ಮಾಡ್ತಾರೆ ಅವರು ರೂಲಿಂಗ್ ಮಾಡ್ತಾರೆ. ಮತ್ತೊಂದನೇದಾಗಿ ಈ ಚುನಾವಣೆಯ ಸ್ಪಷ್ಟ ಫಲಿತಾಂಶ ಏನಂತ ಹೇಳಿದ್ರೆ, ಕೇವಲ ಭಾಷಣ ಮಾಡಿದ್ರೆ ವೋಟ್ ಹಾಕುವುದಿಲ್ಲ. ದೇಶದ ಜನ ಕೆಲಸ ಮಾಡಬೇಕು. ನೀವು ಹೇಳಿದ್ದನ್ನು ಎಕ್ಸಿಕ್ಯೂಟ್ ಮಾಡಬೇಕು. ನಾನೀಗ ಯಾರೋ ಜೊತೆ ನನ್ನ ಹತ್ರ ಏನಾದ್ರು ವಿಷಯ ಇದ್ರೆ ಕಳಿಸಿ ಅಂದ್ರೆ ಅವ್ರು ಹೇಳಿದ್ರು, ಮೋದಿಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಭಾಷಣ ಮಾಡ್ಲಿಕ್ಕೆ ಹೇಳಿ, ಇನ್ನೂ ಸ್ವಲ್ಪ ಜಾಸ್ತಿ ವೋಟ್ ಬೀಳ್ಬೋದು ಅಂತಕ್ಕಂಥ ಮಾತು. ಈ ಭಾಷಣ ಮಾಡಿದ್ರೆ ವೋಟ್ ಹಾಕುದಿಲ್ಲ ದೇಶದ ಜನ. ಒಮ್ಮೆ ಇವರನ್ನ ಮೂರ್ಖರನ್ನು ಮಾಡೋದು, ಎಲ್ಲ ಸಮಯದಲ್ಲೂ ಮೂರ್ಖರನ್ನಾಗಿಸ್ಲಿಕ್ಕೆ ಆಗುದಿಲ್ಲ ಅಂತ ಸ್ಪಷ್ಟ ತೀರ್ಪನ್ನು ಕೊಟ್ಟಿದ್ದಾರೆ. ಮತ್ತೊಂದನೇದಾಗಿ ಬಿಹಾರದ ಜನತೆಗೆ ಈ ಬಗ್ಗೆ ತುಂಬ ಅಭಿನಂದನೆ ಸಲ್ಲಿಸ್ತೇನೆ ಈ ಬಗ್ಗೆ, ಈ ಒಂದು ಫಲಿತಾಂಶ ಕೊಟ್ಟ ಬಗ್ಗೆ. ಶ್ರೀರಾಜ್ ಗುಡಿ ಅವರು, ನಿಮ್ಮಲ್ಲಿ ಕೇಳಬೇಕು. ಇವತ್ತು ಮೆಸೇಜ್ ಬರ್ತಾ ಇತ್ತು, ಇನ್ನು ಆ ಕೂಲಿ ಕಾರ್ಮಿಕರಿಗೆ, ಕಟ್ಟಡ ಕಾರ್ಮಿಕರಿಗೆ ಏನು ಕೊರತೆ ಇಲ್ಲ, ಲಾಲು ಮತ್ತು ನಿತೀಶ್ ಅವರು ಮತ್ತೆ ಅಧಿಕಾರಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು ಬಂತು. ಅಂದ್ರೆ ಅಲ್ಲಿ ಅಭಿವೃದ್ಧಿ ಆಗುದಿಲ್ಲ, ಅವರೆಲ್ಲ ಹೊರ ರಾಜ್ಯಗಳಿಗೆ ಹೋಗಬೇಕಾದಂತ ಪರಿಸ್ಥಿತಿ ಬಂದಿದೆ ಅನ್ನುವಂತ ಒಂದು ರೀತಿಯಲ್ಲಿ. ಅಂದ್ರೆ ಬಿಹಾರದ ಪರಿಸ್ಥಿತಿ ಆ ಒಂದು ಅಭಿವೃದ್ಧಿಯಲ್ಲಿ ಕುಂಠಿತ ಆಗಬಹುದಾ ಅನ್ನುವಂಥದ್ದು ಮೊದಲನೇ ಪ್ರಶ್ನೆ. ಎರಡನೇದು, ಮೋದಿ ಅವರು ಏನು ಬಹಳ ದೊಡ್ಡ ಫಂಡ್ ಅನ್ನು ಕೊಟ್ಟಿದ್ರು, ಆ ದೊಡ್ಡ ಸಾವಿರಾರು ಕೋಟಿ ರೂಪಾಯಿಯನ್ನ ಅಲಾಟ್ ಮಾಡಿದ್ರು, ಅದು ಒಂದು ಸಿಗಬಹುದಾ ಬಿಹಾರಕ್ಕೆ ಅನ್ನುವಂಥದ್ದು ಎರಡನೇದ್ದು. ಮತ್ತು ಮೂರನೇದ್ದು, ಬಿಹಾರದ ಫಲಿತಾಂಶ ಏನಿದೆ ಇದು ಮುಂದಿನ ದಿನದಲ್ಲಿ ಕರ್ನಾಟಕಕ್ಕೆ ಯಾವ ರೀತಿಯಲ್ಲಿ ಈ ಫಲಿತಾಂಶ ಅಪ್ಲೈ ಆಗ್ಬೋದಾ? ಓಕೆ, ಫೈನ್. ಮೊದಲೇ ಪ್ರಶ್ನೆಗೆ ಉತ್ತರ ಅಂತಂದ್ರೆ, ನಾವು ಬಿಹಾರದಲ್ಲಿ ಈ ರೀತಿ ಬದಲಾವಣೆ ಬರಬಹುದಾ ಅನ್ನುವಂಥದ್ದು ಈ ಹಿಂದಿನ ಸರ್ಕಾರದಲ್ಲಿ ಕೂಡ, ಅದು BJP ಮತ್ತು JDU ಸರ್ಕಾರ ಆಗಿತ್ತು ಆ ಸಂದರ್ಭದಲ್ಲಿ, ಸುಶೀಲ್ ಮತ್ತೆ ನಿತೀಶ್ನ ಒಂದು ಸರ್ಕಾರ. ಆ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಪ್ರೋಗ್ರೆಸಿವ್ ಆಕ್ಟಿವಿಟೀಸ್ಗಳು ಬಿಹಾರದಲ್ಲಿ ಕಂಡು ಬರ್ತಾ ಇದ್ವು. ಹೀಗಾಗಿ ಅದು ಮುಂದುವರಿಬಹುದು ಅನ್ನುವಂಥದ್ದು ಒಂದು ಭಾಗ. ಎರಡನೇ ಭಾಗ, ಲಾಲು ಯಾದವ್ ಎಷ್ಟರ ಮಟ್ಟಿಗೆ ಈ ಸರ್ಕಾರದಲ್ಲಿ ಪಾತ್ರ ವಹಿಸ್ತಾರೆ ಅನ್ನೋದು ಒಂದು. ಎರಡನೇದಾಗಿ, ಅವರು ನಿತೀಶ್ಗೆ ಯಾವ ಮಟ್ಟಕ್ಕೆ ಅವರು ಸಪೋರ್ಟ್ ಆಗಿ ನಿಲ್ಬಹುದು ಅನ್ನುವಂಥದ್ದು, ಅದು ಕೂಡ ಒಂದು ಮುಖ್ಯ ಪ್ರಶ್ನೆ. ಅವರಿಬ್ರು ಮಜಾವಾದಿಗಳಾಗಿದ್ದಾರೆ, ಸಮಾಜವಾದ ಬಿಟ್ಟಿದ್ದಾರೆ. ಓಕೆ, ಸೊ ಹೀಗಾಗಿ ಆ ಒಂದು ಕಾನ್ಸೆಪ್ಟ್ ಮಾತ್ರ ಇಲ್ಲಿದೆ. ಅಂದ್ರೆ ಲಾಲು ಯಾದವ್ ಅವ್ರನ್ನ ಬಿಯಾಂಡ್ ಅ ಪಾಯಿಂಟ್ ಯು ಕ್ಯಾನಾಟ್ ಟ್ರಸ್ಟ್. ಪೊಲಿಟಿಕಲಿ ಯು ಕ್ಯಾನಾಟ್ ಟ್ರಸ್ಟ್. ಸೊ ಆ ಒಂದು ಸಂದರ್ಭ ಇವತ್ತಿನ ದಿವಸ, ಅಂದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿ ಜೊತೆ ಅಂದ್ರೆ ಸುಶೀಲ್ ಮೋದಿ ವಾಸ್ ಮೋರ್ ಟ್ರಸ್ಟ್ ವರ್ದಿ ದನ್ ಲಾಲು ಯಾದವ್. ನನ್ನ ಸಹೋದರ ನಿತೀಶೇ ಮುಖ್ಯಮಂತ್ರಿ ಆಗ್ತಾನೆ ಅಂದ್ರೆ ಲಾಲು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೌದು, ಅದಿರ್ಲಿ.
ಸೊ ಹೀಗಾಗಿ ಲಾಲು ಯಾದವ್ ಎಷ್ಟರ ಮಟ್ಟಿಗೆ ಈ ಸರ್ಕಾರದಲ್ಲಿ ಭಾಗವಹಿಸ್ತಾರೆ, ಅವರ ಪಾತ್ರ ಏನಿರ್ತದೆ, ನಂತರ ಎಂಟೈರ್ ಲಾಬಿ ಗ್ರೂಪ್ನಲ್ಲಿ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅನ್ನುವಂಥದ್ದು ಬಹಳ ಪ್ರಧಾನವಾಗಿರುವಂಥ. ಹೀಗಾಗಿ ನಿತೀಶ್ಗೆ ಈ ಹಿಂದಿನ ಬಿಜೆಪಿ ಸರ್ಕಾರ ನಡೆಸೋದಕ್ಕಿಂತ ಇದೊಂದು ಮುಳ್ಳಿನ ಹಾದಿ ಅಂತಾನೆ ಹೇಳಬಹುದು, ಇಲ್ಲಿ ಹೇಳ್ಬಹುದಾಗಿ. ನಿತೀಶ್ ವ್ಯಕ್ತಿತ್ವ, ಆ ಮನುಷ್ಯ ನಡೆದುಕೊಂಡಂತ ರೀತಿ ಏನು, ಆ ಒಂದು ರಫ್ ಅಂಡ್ ಟಫ್ ಏನಿದೆ, ಅಲ್ಲ ಅವರು ಈ ಚುನಾವಣೆಗೋಸ್ಕರ ಈ ಒಂದು alliance ಅಲ್ಲಿ ಕಾಂಪ್ರಮೈಸಿಗೆ ಒಪ್ಪಿದ್ರು, ತುಂಬಾ ಕಾಂಪ್ರಮೈಸಿಗೆ ಒಪ್ಪಿದ್ರು ನಿತೀಶ್ ಕುಮಾರ್. ಇದೊಂದು ಮೈತ್ರಿಗೋಸ್ಕರ, ಈ ಒಂದು ಮೈತ್ರಿ ಅದನ್ನೇ ಹೇಳಿದ್ದು, ತುಂಬಾ ಕಾಂಪ್ರಮೈಸ್ ಅಭಿವೃದ್ಧಿ ಎನ್ನುವುದು ಬಿಹಾರದ ಜನತೆಗೆ ಮರೀಚಿಕೆ ಆಗಿ ಹೋಯ್ತು ಈ ಒಂದು ಚುನಾವಣೆ ವಿಷಯದಲ್ಲಿ. ಮರೀಚಿಕೆ ಯಾಕಂದ್ರೆ ಅವರು ಲೋಕಸಭೆ ಚುನಾವಣೆ ಆದ ನಂತರದಿಂದ ಕೂಡ ಬಿಹಾರದಲ್ಲಿ ಯಾವುದೇ ರೀತಿಯಿಂದ ಪೊಲಿಟಿಕಲ್ ಆಕ್ಟಿವಿಟೀಸ್ ಅಲ್ಲ, ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಇಲ್ವೇ ಇಲ್ಲ ಅಲ್ಲಿ. ಯಾಕಂದ್ರೆ ಆ ಸಂದರ್ಭ ಏನಿದೆ ಆವಾಗ ಬಿಜೆಪಿ ಅಲೈನ್ಸ್ ಅಲ್ಲ, ಬಿಜೆಪಿ ಮುಗಿಸ್ಲಿ, ಸಮಯ ಅದಕ್ಕಿಂತಲೂ ಹಿಂದೆ ಬಿಹಾರದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ನಿತೀಶ್ಗೆ ಇದ್ದಂತ ಕೊರಗು ಅದೇ. ನಾನು ಇಷ್ಟೆಲ್ಲ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಮಾಡಿದ್ರು ಕೂಡ ನನ್ನ ಪರವಾಗಿ ಬಿಹಾರ ಜನತೆ ಕೂಡ ಮಾಡಲಿಲ್ಲ ಅನ್ನುವಂಥದ್ದು, ಆ ಒಂದು ಕೊರಗು ಅವರಲ್ಲಿತ್ತು. ಹೀಗಾಗಿ ಎಲ್ಲೋ ಈ ಹಿಂದಿನ ಅವರು ಯೋಜನೆಗಳು, ಸಾಕಷ್ಟು ಯೋಜನೆಗಳನ್ನ ಅವರು ಮುಂದುವರಿಸಬಹುದು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ಬೋದೇನೋ. ಮೂರನೇ ಪ್ರಮುಖ ಪ್ರಶ್ನೆ ಬರುವಂಥದ್ದು ಕರ್ನಾಟಕದ ಮೇಲೆ ಏನು ಪರಿಣಾಮ ಬೀರ್ತದೆ ಅನ್ನುವಂಥದ್ದು. ಈ ಎಂಟೈರ್ ಚುನಾವಣೆ ಉಸ್ತುವಾರಿ ಹೊತ್ತಿದ್ದಂಥದ್ದು ಅನಂತಕುಮಾರ್. ಸೊ ಹೀಗಾಗಿ ಕರ್ನಾಟಕದ ಮೇಲೆ ಖಂಡಿತವಾಗಿ ಇದ್ರ ಪರಿಣಾಮ ಇದೆ. ಎಲ್ಲೋ ಒಂದು ಕಡೆಗಳಲ್ಲಿ ಯಡಿಯೂರಪ್ಪ ಕ್ಯಾಂಪ್ ಇಂದ ಬಿಜೆಪಿ ಲಕ್ಕಿ ಮ್ಯಾನ್ ಅಂತ ಕರೀತಾರೆ. ಅಲ್ಲ, ಹೌದೌದು, ಅವ್ರು ಇಲ್ಲಿವರೆಗೆ ಒಂದೇ ಒಂದು ಚುನಾವಣೆ ಆಸ್ ಅನ್ ಇನ್ಚಾರ್ಜ್ ಅವ್ರು ಸೋತಿಲ್ಲ. ಫಸ್ಟ್ ಡಿಫೀಟ್ ಫಾರ್ ಅನಂತ್ ಕುಮಾರ್. ಸೊ ಇದನ್ನ ಅವ್ರು ಯಾವ ರೀತಿ ತಗೊಳ್ತಾರೆ ಮತ್ತು ಪಕ್ಷದಲ್ಲಿ ಅನಂತ್ ಕುಮಾರ್ ಸ್ಟೇಟಸ್ ಏನಾಗುತ್ತದೆ, ಯಾಕಂದ್ರೆ ಈ ಹಿಂದೆ ಅನಂತ್ ಕುಮಾರ್ ಅವರನ್ನ ಒಂದು ಕೆಮಿಕಲ್ ಫರ್ಟಿಲೈಸರ್ ಖಾತೆ ಕೊಟ್ಟಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಸೆಕೆಂಡರಿ ಇವ್ರಿಗೆ ಕಂಪೇರ್ ಮಾಡಿದ್ರೆ, ಯಾರು ಸದಾನಂದ ಗೌಡರನ್ನ ಕಂಪೇರ್ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಇವ್ರು ಹಿಂದೆ ಹಾಕಿದ್ರೆ ಅನ್ನೋ ಸಂದರ್ಭ ಬಂತು. ಆದ್ರೆ ಬಿಹಾರದಂತ ಚುನಾವಣೆಯನ್ನ ಪ್ರಮುಖವಾಗಿ ಅವರ ಮೇಲೆ ಹೊರಿಸಿದಾಗ ಎಲ್ಲೋ ಮತ್ತೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಮೇಲೆ ವಿಶ್ವಾಸ ಇಟ್ಟರು ಅನ್ನೋಂಥದ್ದು. ಈ ಸಂದರ್ಭದಲ್ಲಿ ಮತ್ತೆ ಪ್ರಶ್ನೆ ಬರ್ತದೆ ಅನಂತ್ ಕುಮಾರ್ ಫ್ಯೂಚರ್ ಬಗ್ಗೆ. ಬಹುಶಃ ಯಡಿಯೂರಪ್ಪ ಕ್ಯಾಂಪ್ ಸೆಲೆಬ್ರೇಟ್ ಮಾಡ್ತಿರ್ಬಹುದೇನೋ. ಕರ್ನಾಟಕದ ಕಾಂಗ್ರೆಸ್ ತುಂಬಾ ಖುಷಿ ಪಟ್ಟವರು ಯಡಿಯೂರಪ್ಪನವರು. ಯಾಕೆ ಸ್ಥಳೀಯ ನಾಯಕರಿಲ್ಲದೆ ನರೇಂದ್ರ ಮೋದಿಗೆ ಚುನಾವಣೆ ಕರ್ನಾಟಕದಲ್ಲಿ ಎದುರಿಸಲಿಕ್ಕೆ ಆಗುವುದಿಲ್ಲ ಅಂತ ಅದು ಯಾವ ಸಂದೇಶ ಇಲ್ಲ. ಯಾಕಂದ್ರೆ 2013ರಲ್ಲಿ ಸೋಲಿಗೆ ದೊಡ್ಡ ಅದು ಹೇಳುದು ಬೇಡ. ಯಾಕಂದ್ರೆ ಕಾರ್ಯಕರ್ತರ ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತರು ಎಲ್ರಿಗೂ ಧನ್ಯವಾದಗಳು. ಭಾರಿ ಸಂತೋಷದಲ್ಲಿ ಇದ್ದಿರಬಹುದು. ಧನ್ಯವಾದಗಳು ಮೂರಿಗೆ ಕೂಡ ಧನ್ಯವಾದಗಳು. ಬಹಳಷ್ಟು ಮಾಹಿತಿ ಕೊಟ್ಟರೆ ಮೂರಿಗೆ ಧನ್ಯವಾದಗಳು. ವೀಕ್ಷಕರ, ಒಟ್ಟಿನಲ್ಲಿ 5ನೇ ಬಾರಿಗೆ ಮುಖ್ಯಮಂತ್ರಿ ಆಗುವಂತ ಸಾಧ್ಯತೆ ಇವಾಗ ನಿತೀಶ್ ಕುಮಾರ್ ಅಲ್ಲಿ ಕಂಡು ಬರ್ತಾ ಇರುವಂತದ್ದು. ನಿತೀಶ್ ಕುಮಾರ್ ಅವರು ಎಲ್ಲೋ ಒಂದು ಕಡೆಯಲ್ಲಿ ಬಹಳಷ್ಟು ಸಮಯದಿಂದ ಮೊದಲಿನಿಂದ ಒಂದು ಆರಂಭದಿಂದ ಬಿಹಾರವನ್ನು ಕಟ್ಟುವಂತಹ ಪ್ರಯತ್ನವನ್ನು ಮಾಡಿದರು. ಚಂಬಲ್ ಕಣಿವೆ ಡಕಾಯಿತರು ಅಥವಾ ಆ ಭಾಗದ ಒಂದು ಅನಕ್ಷರಸ್ಥತೆ ಎಲ್ಲವನ್ನ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ಸರಿಪಡಿಸುವಂಥ ನಿಟ್ಟಿನಲ್ಲಿ ಬಹಳ ದೊಡ್ಡ ಮಟ್ಟದ ಪಾತ್ರವನ್ನು ವಹಿಸಿದಂತಹ ನಿತೀಶ್ ಕುಮಾರ್ ಅವರನ್ನ ಅಲ್ಲಿಯ ಜನ ಮತ್ತೆ ಆಶೀರ್ವದಿಸಿದ್ದಾರೆ. ಇದೀಗ ಮತ್ತೆ ಅಧಿಕಾರಕ್ಕೆ ತರ್ತಾ ಇದ್ದಾರೆ. ಒಟ್ಟಿನಲ್ಲಿ ಮುಂದಿನ ದಿನದಲ್ಲಿ ಲಾಲು ಪ್ರಸಾದ್ ಯಾದವ್ ಮತ್ತು JDU ಮತ್ತು ಕಾಂಗ್ರೆಸ್ ಈ 3 ಪಕ್ಷಗಳು ಸೇರಿಕೊಂಡು ಯಾವ ರೀತಿ ಬಿಹಾರವನ್ನು ಮುನ್ನಡೆಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ನಿಮ್ಮನ್ನು ಸುದ್ದಿ ಮನೋರಂಜನೆ ಮಾಹಿತಿಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ತೆ. ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್, ಸಿಟಿ ಆರ್ಕೇಡ್, ಬೇಂದ್ರವೆಲ್, ಮ್ಯಾಂಗ್ಲೋರ್, and Udupi Manipal Main Road, Udupi.